ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಮಾಣಿ. ಮಂಗಳೂರು ಅಂದ ತಕ್ಷಣ ನಮಗೆ ನೆನಪಾಗೋದು ಫಿಶ್. ಯಾಕಂತ ಹೇಳಿದ್ರೆ ಫಿಶನ್ನು ಸವಿಯೋದಕ್ಕಂತಲೇ ಮಂಗಳೂರಿಗೆ ವಿಸಿಟ್ ಮಾಡ್ತಾರೆ. ದೂರದ ಊರಿನಿಂದ ಮಂಗಳೂರಿಗೆ ವಿಸಿಟ್ ಮಾಡ್ತಾರೆ. ಅದರಲ್ಲೂ ಕೂಡ ಒಂದು ಬೆಸ್ಟ್ ಒಂದು ನಾನ್ ವೆಜ್ ಫುಡ್ಡನ್ನು ಸವಿಬೇಕು ಅಂತ ಹೇಳಿದರೆ ಎಲ್ಲಿ ಅಂತ ಸರ್ಚ್ ಮಾಡಿರ್ತೀರಾ. ಸೊ ಅದನ್ನು ತಿಳಿಸೋದಕ್ಕೋಸ್ಕರನೇ ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವಿವತ್ತು ಹಮ್ಮಿಕೊಂಡಿದ್ದೇವೆ. ಒಂದು ಸಣ್ಣ ಕ್ಯಾಟ್ರಿಂಗ್ ಸಂಸ್ಥೆಯಿಂದ ಶುರುವಾದಂತಹ ಈ ಒಂದು ಸಂಸ್ಥೆ ಇದೀಗ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೆಳೆದು ನಿಂತಿದೆ. ಸೊ ನಾವಿವತ್ತು ಮಂಗಳೂರು ಕಂಕನಾಡಿಯಲ್ಲಿರುವಂತಹ ಬೆಂದೂರ್ವೆಲ್ಲಿನ ಮಾಯಾ ಇಂಟರ್ನ್ಯಾಷನಲ್ ಫ್ಯಾಮಿಲಿ ರೆಸ್ಟೋರೆಂಟ್ ನಲ್ಲಿ ಇದ್ದೇವೆ. ಸೊ ಇಲ್ಲಿ ಯಾವೆಲ್ಲ ವೆರೈಟಿಯ ಫುಡ್ ಇದೆ ಬನ್ನಿ ನೋಡ್ಕೊಂಡು ಬರೋಣ. ಸೊ ಇದೀಗ ನಮ್ಮ ಜೊತೆಗೆ ಮಾಯಾ ಇಂಟರ್ನ್ಯಾಷನಲ್ ಫ್ಯಾಮಿಲಿ ರೆಸ್ಟೋರೆಂಟ್ನ MD ಆಗಿರುವಂತಹ ವಾಸುದೇವ್ ಕಾಮತ್ ಅವರಿದ್ದಾರೆ. ಸೊ ಅವರ ಹತ್ರ ಕೂಡ ಮಾತಾಡ್ಸೋಣ. ಮೊದಲನೇದಾಗಿ ನಾವು ಈ ಒಂದು ರೆಸ್ಟೋರೆಂಟ್ಗೆ ಎಂಟ್ರಿ ಕೊಡೋಣ ಬನ್ನಿ. ಸರ್ ನಮಸ್ತೆ. ಮೊದಲನೇದಾಗಿ ಸರ್, ಈ ಒಂದು ಸಂಸ್ಥೆ ಅಂದರೆ ಕ್ಯಾಟ್ರಿಂಗಿಂದ ಸ್ಥಾಪನೆ ಆದಂಥ ಒಂದು ಸಂಸ್ಥೆ ಇದೀಗ ಇಂಟರ್ನ್ಯಾಷನಲ್ ಲೆವೆಲ್ಗೆ ಬೆಳೆದು ನಿಂತಿಂತಲೇ ಹೇಳ್ಬೋದು. ಸೊ ಇದರ ಒಂದು ಖುಷಿ ಹೇಗಿದೆ ಸರ್ ನಿಮಗೆ? ಖುಷಿ ಆಗ್ತದೆ. ಅದು ಇಂಟರ್ನ್ಯಾಷನಲ್ ಲೆವೆಲ್ ಅಂತ ಹೇಳಲಿಕ್ಕಿಲ್ಲ. ನಮ್ಮ ಮಟ್ಟಿಗೆ ಮಂಗಳೂರು ಮಟ್ಟಿಗೆ ನಾವು ಒಂದು ಸ್ವಲ್ಪ ಒಂದು ಸ್ಟ್ಯಾಂಡರ್ಡ್ ಮತ್ತು ಕ್ವಾಲಿಟಿ ಕ್ವಾಂಟಿಟಿ ಬಗ್ಗೆ ಒಂದು ಎಲ್ಲ ಇದು ಕೇರ್ ತಗೊಂಡುಕೊಂಡು ನಾವು ಕೆಲಸ ಮಾಡ್ತಾ ಇದ್ದೇವೆ. ಇಂಟರ್ನ್ಯಾಷನಲ್ ಮಟ್ಟ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹೆಸರು ಮಾಯಾ ಇಂಟರ್ನ್ಯಾಷನಲ್ ಅಂತಿದೆ. ಆದರೆ ನಾವು ಫುಡ್ ಮಟ್ಟದಲ್ಲಿ ನಾವು ಎಲ್ಲ ಥರದ ಜಾಗರೂಕತೆ ಮತ್ತು ಎಲ್ಲ ರೀತಿಯ ಇದು ತೊಗೊಂಡು ಸೇಫ್ಟಿ ತೊಗೊಂಡು ನಾವು ಕೆಲಸ ಮಾಡ್ತೇವೆ ಅಷ್ಟೇ. ಸರ್, ನೀವೊಂದು ಮಾತು ಹೇಳ್ತಾ ಇದ್ರೆ ಅಂದರೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಜೊತೆಗೆ ಈ ಒಂದು ಸಂಸ್ಥೆ ಇಷ್ಟೊಂದು ಸಕ್ಸಸ್ಸನ್ನು ಕಂಡಿದೆ ಅಂತ. ಸೊ ಇದರ ಬಗ್ಗೆ ಹೇಳೋದಾದರೆ ಸರ್? ನೋಡಿ, ನಾವು ಸ್ಟಾರ್ಟ್ ಮಾಡಿದ್ದು ಕೇಟ್ರಿಂಗಿಂದ. ಸೊ ಕೇಟ್ರಿಂಗ್ ಅಂತ ಹೇಳಿದರೆ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಇದು ಏನು ಕೇಟ್ರಿಂಗ್ ಅಂದರೆ ನಮಗೆ ಅಷ್ಟು ಜವಾಬ್ದಾರಿ ತೊಗೊಳ್ಲಿಕ್ಕೆ ಆಗ್ತದಾದ್ರೆ ಮಾತ್ರ ನಾವು ಕೇಟ್ರಿಂಗ್ ಮಾಡೋದು, ಇಲ್ಲದ್ರೆ ನಾವು ಕೇಟ್ರಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಮ್ಮದು ಸಂಸ್ಥೆ ಸ್ಟಾರ್ಟ್ ಆಗಿದ್ದೇ ಕೇಟ್ರಿಂಗಿಂದ. ಸೊ ಈ ಕೇಟ್ರಿಂಗ್ ಅಂತ ಹೇಳಿದರೆ ಕ್ವಾಂಟಿಟಿ ಕ್ವಾಲಿಟಿ ವೆರಿ ಇಂಪಾರ್ಟೆಂಟ್. ನಿಮ್ಮದೊಂದು ಲೈಫ್ ಟೈಮ್ ಇದು ಈವೆಂಟನ್ನು ನಮಗೆ ಕೊಡೋದು. ಸೊ ಅದರಲ್ಲಿ ನಾವು ಅಷ್ಟು ಜಾಗ್ರತೆಯಲ್ಲಿ ಮಾಡಿದರೆ ಮಾತ್ರ ಆ ಈವೆಂಟ್ ಸಕ್ಸಸ್ ಆಗುತ್ತೆ. ನೀವು ಯಾವಾಗಲೂ ಹೇಳ್ತೀರಿ ನನ್ನ ಮದುವೆ ಆ ದಿವಸ ಕ್ಯಾಟ್ರಿಂಗ್ ಮಾಡಿದ್ದಾರೆ, ಅದು ಯಾವಾಗಲೂ ಮರೀಲಿಕ್ಕೆ ಆಗೋದಿಲ್ಲ ಅಂದರೆ ಅದು ಇಂಪಾರ್ಟೆಂಟ್ ಅಷ್ಟೇ. ಇಷ್ಟೊಂದು ಸಕ್ಸಸ್ ಕಾಣ್ಬೋದು ಅಂತ ನೀವು ಅಂದ್ಕೊಂಡಿದ್ರೆ ಸರ್ ಹೇಗೆ? ಸಕ್ಸಸ್ ಅಂತ ಹೇಳಿದ್ರೆ ನಾವು ಅಷ್ಟು ಕಷ್ಟಪಟ್ಟ ಮೇಲೆ ಆ ರಿಟರ್ನ್ ಸಿಗಲೇಬೇಕಲ್ಲ. ಸೊ ದೇವರ ದಯಿಂದ ನಮಗೆ ಇಷ್ಟು ತನಕ ದೇವರು ಯಾವುದೇ ರೀತಿಯಲ್ಲಿ ಕೈ ಬಿಡಲಿಲ್ಲ. ನಾವೆಲ್ಲ ಕೈ ಹಾಕಿದ ಕೆಲಸ ಎಲ್ಲ ಸಕ್ಸಸ್ ಆಗಿದೆ. ಯಾಕೆ ಹೇಳಿದ್ರೆ ನಾವು ಅಷ್ಟು ಎಲ್ಲ ಬ್ರದರ್ಸ್ ಅಷ್ಟೊಂದು ಕಷ್ಟಪಟ್ಟುಕೊಂಡು ನಾವು ಯಾವುದೇ ರೀತಿಯ ಕೇರ್ಲೆಸ್ ಇಲ್ಲ ಯಾವುದೇ ವಿಷಯದಲ್ಲಿ. ಸರ್, ಕಿಚನ್ಗೆ ನಾವು ಎಂಟ್ರಿ ಕೊಡ್ತಾ ಇದ್ದೇವೆ. ಸೊ ಈ ಒಂದು ಕಿಚನ್ನ ಬಗ್ಗೆ ಹೇಳೋದಂದ್ರೆ ಯಾವೆಲ್ಲ ವೆರೈಟಿ ಆಫ್ ಫುಡ್ ಇದೆ ಅಂತ ಹೇಳ್ಬೋದಾ ಸರ್? ನಮ್ಮದರಲ್ಲಿ ಸೌತ್ ಇಂಡಿಯನಿಂದ ಸ್ಟಾರ್ಟ್ ಆದರೆ ಸೌತ್ ಇಂಡಿಯನ್ ಇದೆ, ಕಾಂಟಿನೆಂಟಲ್ ಇದೆ, ಚೈನೀಸ್ ಇದೆ, ಅಲ್ಲಿ ಇಂಡಿಯನ್ ಇದಿದೆ, ಮತ್ತು ಲಾಸ್ಟ್ ತಂದೂರ್ ಇದೆ, ಈ ಕಡೆ ಪ್ಯಾಂಟ್ರಿ ಇದೆ. ಸೊ ಕಿಚನಲ್ಲಿ ಎಲ್ಲ ರೀತಿ ಅಂತ ಹೇಳಿದ್ರೆ ಒಳ್ಳೆ ನುರಿತ ಕೆಲಸಗಾರರು. ಮತ್ತು ಈ ರೆಸ್ಟೋರೆಂಟ್ ಸ್ಟಾರ್ಟ್ ಆಗಿ ನಮ್ಮದು 10 ವರ್ಷ ಆಯಿತು. ಸೊ ಇವತ್ತಿಗೆ ಲಾಸ್ಟ್ ಆಲ್ಮೋಸ್ಟ್ ಒಂದು 70% ಜನ ಲಾಸ್ಟ್ 10 ಇಯರ್ಸಿಂದ ಕೆಲಸ ಮಾಡಿದವರು ಇರೋದು. ಅಂದರೆ 1996 ಈ ಒಂದು ಸಂಸ್ಥೆ 2010 ಆಗಿತ್ತು. ಹೌದು, ಅಲ್ಲಿಂದ ಬಂದು ಈಗ ತುಂಬ ಒಂದು ಸಂಸ್ಥೆ ಬೆಳೆದು ನಿಂತಿದೆ. ಸೊ ಅದರ ಬಗ್ಗೆ ಹೇಳೋದಾದರೆ ನಮ್ಮದು 96ರಲ್ಲಿ ಮಾಡುವಾಗ ನಾವು ಇಷ್ಟು ದೊಡ್ಡದು ಹೀಗೆ ಮಾಡ್ತೇವೆ ಅಂತ ಎಣಿಸಿಲ್ಲ. ನಾವೇನೋ ಸಣ್ಣ ಮಟ್ಟಿದ್ದು ಮಾಡಿಕೊಂಡಿದ್ದೇವೆ. 2002 ನಾವು ಮಾಯಾದರ್ಶಿನಿ ಅಂತ ವೆಜ್ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡಿದ್ದೇವೆ 2002. ಆಮೇಲೆ ಹಾಗೆ ಇದು ಸ್ಟಾರ್ಟ್ ಮಾಡಿದ್ದೇವೆ 2010. ಇದರ ನಂತರ ಮಾಯಾ ತೊಕ್ಕೋಟು ಬಾರಲ್ಲಿ ಅಲ್ಲಿ ತೊಕ್ಕೋಟ ಹತ್ರ ಒಂದು ಸ್ಟಾರ್ಟ್ ಮಾಡಿದ್ದೇವೆ. ಈಗ ಲೇಟೆಸ್ಟಾಗಿ ನಾವು ಒಂದು ನಮ್ಮ ಮಾರ್ಕೆಟ್ ರೋಡಲ್ಲಿ ಒಂದು ಮಾಯಾ ಲಂಚ್ ಹೋಮ್ ಅಂತ ಸ್ಟಾರ್ಟ್ ಮಾಡಿದ್ದೇವೆ. ಸೊ ಎಲ್ಲ ಕಡೆಯಲ್ಲಿ ದೇವರದಿಂದ
ಒಳ್ಳೆ ಅಂತ ಹೇಳ್ತೀವಿ ಒಳ್ಳೆ ಹೆಸರನ್ನೇ ಮಾಡಿದ್ದೇವೆ. ನಮಗೆ ಆಗುವಷ್ಟು ಮಟ್ಟಿಗೆ ನಾವು ನಮ್ಮ ಗ್ರಾಹಕರಿಗೆ ಒಳ್ಳೆ ಕ್ವಾಲಿಟಿಯನ್ನು ಕೊಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೇವೆ. ಈ ಒಂದು ಸಕ್ಸಸ್ ಜರ್ನಿ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ಸಕ್ಸಸ್ ಜರ್ನಿ ಹೇಳಿದರೆ ಹೋಟೆಲ್ ಇಂಡಸ್ಟ್ರಿ ಒಬ್ಬರಿಂದ ಆಗೋದಲ್ಲ, ಮತ್ತು ಟೀಮ್ ವರ್ಕ್ ಅಂತ ಹೇಳಿದರೆ ಎಲ್ಲ ಕೆಲಸದವರು ಮತ್ತು ನಾವು ಓನರ್ಸು ಮತ್ತು ಕೆಲಸದವರು ಒಟ್ಟಾಗಿ ಒಂದು ಒಳ್ಳೆ ಕೆಲಸ ಮಾಡಿದರೆ ಸಕ್ಸಸ್ ಆಗ್ತದೆ. ಅದೇ ನಾವು ಅವರ ಮೇಲೆ ದಬ್ಬಾಳಿಕೆ ಮಾಡೋದಿಲ್ಲ, ಅವರನ್ನು ನಾವು ಜೋರು ಮಾಡಿ ಕೆಲಸ ಅದೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಅವರು ಸಹ ಒಳ್ಳೆ ಪ್ರೀತಿಯಲ್ಲಿ ಕೆಲಸ ಮಾಡಿದರೆ ಐಟಮಿಗೆ ಸಹ ಒಂದು ಟೇಸ್ಟ್ ಬರ್ತದೆ. ನಾವು ಅವರನ್ನು ಜೋರೆಲ್ಲ ಮಾಡಿದರೆ ಅದಾಗೋದಿಲ್ಲ. ನಾವು ಒಂದನ್ನು ಒಳ್ಳೆ ರೀತಿಯಲ್ಲಿ ಮಾಡಿಕೊಂಡು ಎಲ್ಲ ಹೊಂದಿಕೊಂಡು ಮಾಡಿ ಕೆಲಸ ಮಾಡಿಕೊಂಡು ಹೋಗೋದ್ರಿಂದ ಇದು ಇಲ್ಲಿ ತನಕ ಬಂದು ಮುಟ್ಟಿದೆ ನಮ್ಮ ಸಂಸ್ಥೆ. ಅವರ ಒಂದು ಸಪೋರ್ಟೇ ನಿಮ್ಮನ್ನು ಇಷ್ಟೊಂದು ಸಕ್ಸಸ್ಸಿಗೆ ಕಂಡಿದೆ ಅಂತ ಹೇಳ್ತಾ ಇದ್ದಾರೆ. 100%. ಸ್ಟಾಫ್ ಇಲ್ಲದಿದ್ದರೆ ನಾವಿಲ್ಲ. ಸ್ಟಾಫ್ ವೆರಿ ಇಂಪಾರ್ಟೆಂಟ್. ಒಳ್ಳೆ ಸ್ಟಾಫ್ ಬೇಕು. ಕೆಲವರು ಇರ್ತಾರೆ ಈ ಕುಡಿದುಕೊಂಡು ಡ್ಯೂಟಿ ಮಾಡೋದು, ಬೀಡಿ ಸಿಗರೇಟ್ ಎಳೆಯೋದು. ನಮ್ಮ ಸಂಸ್ಥೆಯಲ್ಲಿ ಯಾರು ಸಹ ಒಬ್ಬರು ಸಹ ಡ್ರಿಂಕ್ಸ್ ಮಾಡೋದಾಗಲಿ ಬೀಡಿ ಸಿಗರೇಟ್ ಎಳೆಯೋ ಯಾರಿಗೆ ಅದು ಪರ್ಮಿಷನ್ಸೇ ಮಾಡಲಿಕ್ಕೆ ನಾವು ಬಿಡಿಸಿಲ್ಲ. ನಾವು ವೆರಿ ಸ್ಟ್ರಿಕ್ಟ್ ಆ ವಿಷಯದಲ್ಲಿ. ಕೆಲಸ ಟೈಮಲ್ಲಿ ಅವರು ಡ್ಯೂಟಿಯಲ್ಲಿ ಇರುವಾಗ ಯಾವುದೇ ಮದ್ಯ ಸೇವಿಸುವುದು ಆಗಲಿ ಬೀಡಿ ಸಿಗರೇಟ್ ಸೇವಿಸೋದು ಅದಕ್ಕೆ ಯಾವುದಕ್ಕೆ ಅನುಮತಿ ನಾವು ಕೊಡೋದೇ ಇಲ್ಲ, ಅದು ಮಾಡಲಿಕ್ಕೆ ಬಿಡಿಸಿಲ್ಲ. ಹೌದು, ನಮ್ಮ ಸಂಸ್ಥೆ ಒಳಗೆ. ಹೌದು, ಅದು ಹೊರಗೆ ಹೋಗುವಾಗ ಅವ್ರದ್ದು ಲೈಫ್. ಇಲ್ಲಿ ಡ್ಯೂಟಿಯಲ್ಲಿ ಶಿಸ್ತು ನಮಗೆ ವೆರಿ ಇಂಪಾರ್ಟೆಂಟ್, ಡಿಸಿಪ್ಲಿನ್. ಹಾಗಾಗಿ ನಮ್ಮದು ಲಾಸ್ಟ್ ಈ ರೆಸ್ಟೋರೆಂಟಲ್ಲಿ ಲಾಸ್ಟ್ 10 ವರ್ಷದಿಂದ ಆಲ್ಮೋಸ್ಟ್ 70% ಸ್ಟಾಫು ಲಾಸ್ಟ್ 10 ಇಯರ್ಸಿಂದ ಇರುವವರೆಗೂ. ಹೌದು, ಈ ಕೋವಿಡ್ ಟೈಮಲ್ಲಿ ಸಮೇತ ನಾವು ಎಲ್ಲರಿಗೂ ರಜೆ ಕೊಟ್ಟು ಸ್ಯಾಲ್ರಿ ಕೊಟ್ಟು ಇಟ್ಕೊಂಡಿದ್ದೇವೆ 8 ತಿಂಗಳು. ಹೌದು. ಸೊ ಬಳಿಕ ಹೇಗಿದೆ ಸರ್ ಬಿಸ್ನೆಸ್ ಆಗುತ್ತೆ? ಈಗ ಜಸ್ಟ್ ಇಟ್ಸ್ ಹೇಳಿದರೆ ಸ್ವಲ್ಪ ಬರ್ತಾ ಇದೆ ಅಷ್ಟೇ ಮೇಲೆ. ಮತ್ತು ಸೆಕೆಂಡ್ ವೇವ್ ಇದಿನ್ನೂ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಫಸ್ಟ್ ವೇವನ್ನು ನಾವು ಫೇಸ್ ಮಾಡಿ ಇಷ್ಟು ತನಕ ಇದ್ದೇವೆ. ಆ ದೇವರ ದಯೆಯಿಂದ ಎಷ್ಟು ತನಕ ಹೋಗ್ತದೆ ಅಂತ ಗೊತ್ತಿಲ್ಲ. ಮತ್ತೆ ಎಸ್ ವೀಕ್ಷಕರೇ, ಮಾಯಾ ಇಂಟರ್ನ್ಯಾಷನಲ್ ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲಿ ಯಾವ ರೀತಿಯ ಫುಡ್ ಇದೆ ಅಂತ ನೋಡ್ಕೊಂಡು ಬಂದ್ವಿ. ಇನ್ನು ಈ ಫುಡ್ಡನ್ನು ಯಾವ ರೀತಿಯಲ್ಲಿ ತಯಾರಿಸಲಾಗುತ್ತೆ, ಬನ್ನಿ ಹಾಗಾದ್ರೆ ಕಿಚನ್ ಒಳಗೆ ಒಂದು ರೌಂಡ್ ಹೊಡ್ಕೊಂಡು ಬರೋಣ. ಇದೀಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಈ ಒಂದು ಮಾಯಾ ಇಂಟರ್ನ್ಯಾಷನಲ್ ಫ್ಯಾಮಿಲಿ ರೆಸ್ಟೋರೆಂಟ್ನ ಮ್ಯಾನೇಜರ್ ಅಬೂಬಕರ್ ಅವರಿದ್ದಾರೆ. ಸೊ ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ. ಸರ್ ನಮಸ್ತೆ. ಮೊದಲನೇದಾಗಿ ಸರ್, ಇಲ್ಲಿ ಯಾವೆಲ್ಲ ವೆರೈಟಿ ಆಫ್ ಫುಡ್ ಇದೆ, ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ಬೋದಾ? ಇದು ಇಂಟರ್ನ್ಯಾಷನಲ್ ಹೋಟೆಲ್ ಅಂತ ಮಾಯಾ. ಅದರಲ್ಲಿ ನಮ್ಮದು 5-6 ಕಿಚನ್ ಇದೆ. ಒಂದು ನಾರ್ತ್ ಇಂಡಿಯನ್ ಕಿಚನ್, ತಂದೂರ್ ಬಾರ್ಬೇಕ್ಯೂ ಅಂತ, ಚೈನೀಸ್ ಕಿಚನ್, ಕಾಂಟಿನೆಂಟಲ್, ನಮ್ಮ ಸೌತ್ ಇಂಡಿಯನ್ ನಾನ್ ವೆಜ್, ಹಾಗೆ ವೆಜ್ ಕೂಡ ಇದೆ. ಇದು ಸೌತ್ ಇಂಡಿಯನ್ ನಾನ್ ವೆಜ್ಜಲ್ಲಿ ನಮ್ಮದು ಗೀ ರೋಸ್ಟ್ ಮತ್ತು ಗ್ರೀನ್ ರೋಸ್ಟ್ ಭಾರಿ ಫೇಮಸ್ ಇದೆ. ನಾವು ಅಂದರೆ ಇಲ್ಲೇ ನಮ್ಮದೇ ಒಂದು ಸ್ಪೆಷಲ್ ಮಸಾಲ ಮಾಡಿ ನಮ್ಮ ಒಳ್ಳೆ ಹೆಸರು ಕೂಡ ಇದೆ, ಮಾರ್ಕೆಟಲ್ಲಿ ಒಳ್ಳೆ ಹೆಸರು ಕೂಡ ಇದೆ. ನಾವು ಈಗ ಇದು ಚಿಕನ್ ಗೀ ರೋಸ್ಟ್ ಮಾಡಿದ್ವಿ. ಹಾಗೆ ಈಗ ಗ್ರೀನ್ ರೋಸ್ಟ್ ಮಾಡ್ತಾಯಿದ್ವಿ. ಗೀ ರೋಸ್ಟ್ ಬಂದುಬಿಟ್ಟು ನಾವು ಮಸಾಲ ನಾವು ಇಲ್ಲೇ ಮಾಡೋದು. ಒಂದು 25 kg ರೆಡ್ ಚಿಲ್ಲಿ, ಸೆಲೆಕ್ಟೆಡ್ ಚಿಲ್ಲಿ ತಂದು ಅದನ್ನು ಕ್ಲೀನ್ ಮಾಡಿ ಅದನ್ನು ಬಾಯ್ಲ್ ಮಾಡಿ ಅದ್ರ ಮೇಲೆ ಮಸಾಲ ಮಾಡೋದು. ಅದ್ರ ಮೇಲೆ ಅದು ಸ್ಟಾಕ್ ಮಾಡಿಕೊಂಡು ಅದ್ರ ಮೇಲೆ ಗ್ರೇವ್ ಮಾಡುವಾಗ ಯಾವುದ್ಯಾವುದು ಇಂಗ್ರೀಡಿಯೆಂಟ್ ಬೇಕೋ ಅದಕ್ಕೆ ಸ್ಪೆಷಲಾಗಿ ಆಗಿ ಮಾಡೋದು. ದೇವರಿಂದ ಈಗ ಇಷ್ಟವರೆಗೆ ನಮ್ಮದು ಈಗ 10 ವರ್ಷ ಆಗಿದೆ, 11ನೇ ವರ್ಷ ನಡೀತಾ ಇದೆ. ಇಷ್ಟವರೆಗೆ ನಮ್ಮ ಫುಡ್ ಕ್ವಾಂಟಿಟಿಯಲ್ಲಿ ನಮ್ಮದು ಏನೂ ರಾಜಿ ಇಲ್ಲ. ನಮ್ಮ MD ಅವರೇ ಹೇಳ್ತಾರೆ, ಕ್ವಾಲಿಟಿ ಕ್ವಾಂಟಿಟಿಯಲ್ಲಿ ಏನು ಇದು ಮಾಡೋದು ಬೇಡ ಅಂದರೆ ಕ್ವಾಲಿಟಿ ಇವತ್ತು ಬಂದಿದ್ದ ಕ್ವಾಲಿಟಿ ಈಗ 10 ಇಯರ್ಸಿಂದಲೂ ಇಷ್ಟವರೆಗೂ ನಡೀತಾ ಇದೆ. ಅದರಲ್ಲಿ ಏನು ಹೆಚ್ಚು ಕಮ್ಮಿ ಮಾಡಲಿಲ್ಲ. ಮಾರ್ಕೆಟಲ್ಲಿ ಇಷ್ಟು ಕಾಸ್ಟ್ಲಿ ಆದರೂ ಎಲ್ಲ ಕಾಸ್ಟ್ಲಿ ಆಗಿದೆ. ಆದರೂ ನಾವು ಇದರಲ್ಲಿ ಯಾವುದು ಕ್ವಾಂಟಿಟಿಯಲ್ಲಿ ಆಗಲಿ ಕ್ವಾಲಿಟಿಯಲ್ಲಿ ಇಷ್ಟವರೆಗೆ ಏನು ರಾಜಿ ಮಾಡಲಿಲ್ಲ. ಒಳ್ಳೆಯದಿಲ್ಲ. ಈಗ ನೆಕ್ಸ್ಟ್ ಈಗ ಅದು ಗೀ ರೋಸ್ಟ್ ಆಯಿತು. ಈಗ ಗ್ರೀನ್ ರೋಸ್ಟ್ ಮಾಡ್ತೀವಿ. ಗ್ರೀನ್ ರೋಸ್ಟ್ ಎಲ್ಲ ಕಡೆ ಇಲ್ಲ, ಇದೊಂದು ಸ್ಪೆಷಲ್ ಡಿಶ್. ಇದು ಪುದೀನ ಬೇಸಲ್ಲಿ ಮಾಡ್ತದೆ. ಪುದೀನದಲ್ಲಿ ಮತ್ತು ಜಿಂಜರ್ ಗಾರ್ಲಿಕ್ ಎಲ್ಲ ಆಗಿಬಿಟ್ಟು ಒಳ್ಳೆ ಟೇಸ್ಟ್ ಇದೆ. ಇದು ಒಂದು ಸ್ಪೆಷಲ್ ನಮ್ಮದು ಸಿಗ್ನೇಚರ್ ಡಿಶ್ ಇದೆ 2. ಮತ್ತು ಈಗ ಈ ನಾರ್ತಲ್ಲಿ ಅಲ್ಲ ಸೌತ್ ಇಂಡಿಯನ್ನಲ್ಲಿ. ಹಾಗೆ ಚಿಕನ್ ಪೆಪ್ಪರ್ ಫ್ರೈ ಮಾಡ್ತೀವಿ ಸ್ಪೆಷಲಾಗಿ ಇಲ್ಲಿ. ಮತ್ತು ಒಂದು
ಚಿಕನ್ ತವಾ ಫ್ರೈಯಿಂದ ಮಾಡ್ತೀವಿ. ಎಲ್ಲಿ ಕಡೆ ತವಾ ಮಾಡೋಲ್ಲ, ಚಿಕನ್ ತವಾ ಮಾಡಿ ರೋಸ್ಟ್ ಆಗಿ ಖಾರ ಆಗಿ ಒಳ್ಳೇದಿರ್ತದೆ, ಎಲ್ಲ ಲೈಕ್ ಮಾಡ್ತಾರೆ. ಹಾಗೆ ಕ್ರ್ಯಾಬು ಸೀ ಫುಡ್ಡಲ್ಲಿ ಎಲ್ಲ ಮಾಡ್ತೀವಿ. ಕ್ರ್ಯಾಬಲ್ಲಿ ಮಡ್ ಕ್ರ್ಯಾಬು ಮತ್ತು ಇದು ಸೀ ಕ್ರಾಬ್ ಅಂತಿದೆ, 2 ಟೈಪ್ ಕ್ರಾಬ್ ಇದೆ. ಅದರಲ್ಲಿ ಬೋನ್ಲೆಸ್ ಬೇಕಾದರೆ ಬೋನ್ಲೆಸ್ ಗೀ ರೋಸ್ಟ್ ಕೂಡ ಮಾಡ್ತೀವಿ. ಒಳ್ಳೆ ಫೇಮಸ್ ಇದೆ ಗೀ ರೋಸ್ಟು. ಇದು ಕ್ರಾಬಲ್ಲಿ ಗೀ ರೋಸ್ಟ್ ಅಥವಾ ಗ್ರೀನ್ ರೋಸ್ಟ್ ಆದರೆ ಬೋನ್ಲೆಸ್ ಮಾಡ್ತೀವಿ. ಒಳ್ಳೆ ಚೆನ್ನಾಗಾಗ್ತದೆ ಟೇಸ್ಟ್ ಕೂಡ. ಕಸ್ಟಮರ್ಸ್ ಇದನ್ನ ಜಾಸ್ತಿಯಾಗಿ ತಗೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಮ್ಮಲ್ಲಿ ಜಾಸ್ತಿ ಅದೇ ಇದೆರಡು ಚಿಕನಲ್ಲಿ ಇದೆರಡು 3 ಐಟಮ್, ಗೀ ರೋಸ್ಟು, ಗ್ರೀನ್ ರೋಸ್ಟು, ತವಾ. ಮತ್ತು ಊರ್ವಲ್ ಮಾಡ್ತೀವಿ. ಊರ್ವಲ್ ಕೂಡ ಚೆನ್ನಾಗಿರ್ತದೆ ಚಿಕನಲ್ಲಿ. ಮತ್ತು ಇಲ್ಲಿ ಸೌತಲ್ಲಿ ಜಾಸ್ತಿ ಹೋಗೋದು ನಮ್ಮದು ಫಿಶ್ ಐಟಮ್. ಫಿಶಲ್ಲಿ 2 ಟೈಪ್ ಇದೆ, ಒಂದು ಸೆಲ್ ಫಿಶ್, ಒಂದು ಫಿಶ್ ಅಂತೇಳಿ ಸೀ ಫಿಶ್. ಅದರಲ್ಲಿ ಪಾಮ್ಲೆಟ್ ಮತ್ತು ಬ್ಲಾಕ್ ಪಾಮ್ಲೆಟ್, ಸಿಲ್ವರ್ ಮತ್ತು ಸಿಯರ್ ಫಿಶ್ ಅಂತ ಅಂಜಲ್, ಮತ್ತು ಶೋಲ್ ಅಂತ ನಂಗು ದೊಡ್ಡದು, ಕ್ರೋಕರ್ ಅಂತೇಳಿ ಕೊಡ್ಡೆ ಇದೆ, ಸಿಲ್ವರ್ ಅಂದರೆ ಬೊಲಿಜಿನ್. ಹಾಗೆ ಇದರಲ್ಲಿ ಬಂದುಬಿಟ್ಟು ಸೆಲ್ ಫಿಶಲ್ಲಿ ಬಂದುಬಿಟ್ಟು ಲಾಬ್ಸ್ಟರ್, ಪ್ರಾನ್ಸಲ್ಲಿ 3-4 ವೆರೈಟಿ ಇದೆ. ಟೈಗರ್ ಪ್ರಾನ್, ಜಂಬೋ ಪ್ರಾನ್, ಹಾಗೆ ವೈಟ್ ಪ್ರಾನ್, ಸ್ಟ್ರಿಂಪ್ಸ್ ಅಂತೇಳೆಲ್ಲ ಇದೆ. ಮತ್ತು ಬಂಡಸ್ ಇದೆ, ಮತ್ತು ಕ್ರ್ಯಾಬ್ ಇದೆ, ಮತ್ತು ಮಸಲ್ಸ್ ಇದೆ. ಮಸಲ್ಸ್ ಅಂದರೆ ಪಚ್ಚಿಲ ಅಂತಾರೆ ಅದು. ಮರುವ ಇದೆ, ಪಚ್ಚಿಲ ಇದೆ. ಮತ್ತು ವೈಸ್ಟರ್ ಯಾವಾಗಲೂ ಸಿಕ್ಕಲ್ಲ, ಸೀಸನಲ್ಲಿ ಮಾತ್ರ. ಹಾಗೆ ವೆರೈಟಿ ಆ್ಯಪ್ ಮಾಡ್ತೀವಿ. ಇಲ್ಲಿ ತವಾ ಇಲ್ಲಿ ಒಳ್ಳೆ ಫೇಮಸ್ ಇದೆ. ತವಾ, ಮಸಾಲ ಫ್ರೈ, ರವಾ ಫ್ರೈ ಎಲ್ಲ ಒಳ್ಳೆ ಫೇಮಸ್ ಇದೆ. ಇಲ್ಲಿ ಫಿಶ್ ತಾಲಿ ಫೇಮಸ್ ಅಂತ ಹೇಳ್ತಾರೆ, ಸೊ ಅದರ ಬಗ್ಗೆ ಸ್ಟಾರ್ಟ್ ಮಾಡಿದ್ವಿ ಲಂಚ್ ಟೈಮಲ್ಲಿ, ಬಿಸ್ನೆಸ್ ಟೈಮ್ ಲಂಚಲ್ಲಿ ಮಾತ್ರ 150 ರುಪೀಸಲ್ಲಿ ನಾವು ಫಿಶ್ ತಾಲಿ ಕೊಡ್ತಾಯಿದ್ವಿ. ಅದರಲ್ಲಿ 3 ವೆರೈಟಿ ಡೈಲಿ ಮೀನು ಇರ್ತದೆ. ಒಂದು ಅಂಜಲ್ ತವಾ ಫ್ರೈ ಡೈಲಿ ಇರ್ತದೆ. ಮತ್ತು ಒಂದು ಕರಿಯಲ್ಲಿ ಕೊಂಗಡಿ ಸ್ಟೈಲಲ್ಲಿ ಕರಿ ಮಾಡ್ತೀವಿ, ಸಿಲ್ವರ್ ಕರಿ ಅಥವಾ ಪ್ರಾನ್ಸ್ ಕರಿ ಅಥವಾ ಬಂಗಡೆ ಮ್ಯಾಕ್ರಲ್ನಲ್ಲಿ ಬಂಗಡೆ ಕರಿ ಮಾಡ್ತೀವಿ. ಹಾಗೆ ಫ್ರೈಯಲ್ಲಿ ಬಂದು ಇದು ಸಿಲ್ವರ್ ಕೊಡ್ತೀವಿ, ಮತ್ತು ಇದು ಸಿಲ್ವರ್ ಕೊಡ್ತೀವಿ, ಮತ್ತು ಪ್ರಾನ್ಸಲ್ಲಿ ಕೊಡ್ತೀವಿ. ಹಾಗೆ 3 ಟೈಪಲ್ಲಿ ಕರಿ, ಫ್ರೈ ಮತ್ತು ಒಂದು ಅಂಜಲ್ ತವಾ ಫ್ರೈ ಡೈಲಿ ಇರ್ತದೆ. 150 ಕೊಡ್ತೀವಿ. ಅದರಲ್ಲಿ ಒಂದು ಪಲ್ಯ ಇರ್ತದೆ, ರಸಮ್ ಇರ್ತದೆ, ರೈಸ್ ಇದೆ. ಫಿಶ್ ಐಟಮ್ ಬಿಟ್ಟು ಬಾಕಿ ಎಲ್ಲ ಅನ್ಲಿಮಿಟೆಡ್ ಕೊಡ್ತಿದ್ವಿ. ಒಳ್ಳೆ ಹೋಗ್ತಿದೆ, ಒಳ್ಳೆ ಹೆಸರಿದೆ, ಚೆನ್ನಾಗಿ ಹೋಗ್ತಾ ಇದೆ. ಫಿಶ್ ತಾಲಿ ಕೇವಲ 150 ರುಪೀಸಿಗೆ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ. ಸೊ ದಿನ ಹೋದಂತೆ ಅದರ ರೇಟ್ ಜಾಸ್ತಿ ಆಗ್ತಾ ಇರುತ್ತೆ ಅಂದರೆ ಫಿಶ್ ಇದು. ಸೊ ಅದನ್ನು ಹೇಗೆ ಮೇಂಟೈನ್ ಮಾಡ್ತೀರಿ? ನಾವು ಹೇಳಿದೇವಲ್ಲ, ನಾವು ಪ್ರಾಫಿಟ್ ವಿಷಯ ನೋಡ್ತಾ ಇಲ್ಲ, ಕ್ವಾಲಿಟಿ ಕ್ವಾಂಟಿಟಿ ಅದನ್ನು ನೋಡ್ತಿದ್ವಿ. ಅದನ್ನು ಈಗ ಜಾಸ್ತಿ ಆಗಿದೆ ಅಂತೇಳಿ ರೇಟ್ ಜಾಸ್ತಿ ಮಾಡಲಿಕ್ಕೂ ಆಗಲ್ಲ, ಕ್ವಾಲಿಟಿ ಕಟ್ ಮಾಡಲಿಕ್ಕೂ ಆಗಲ್ಲ, ಕ್ವಾಂಟಿಟಿನೂ ಕಟ್ ಮಾಡಲಿಕ್ಕೆ ಅದನ್ನು ಫಾಲೋ ಮಾಡ್ತಿದ್ವಿ. ಸರ್ ಇದರ ಬಗ್ಗೆ ಹೇಳೋದಾದ್ರೆ ಸರ್, ಇಲ್ಲಿ ಇದು ಕಾಂಟಿನೆಂಟಲ್ ಕಿಚನ್ ಅಂತೇಳಿ, ಇಲ್ಲಿ ಸ್ಟೇಕು ಇದೆಲ್ಲ ಆಪಮ್ ಮಾಡ್ತೀವಿ. ಈಗ ಇವರು ಆಪಮ್ ಮಾಡ್ತಾ ಇದ್ದಾರೆ ಲೈವ್ ಆಗಿ. ಆಪಮ್ ಜೊತೆಯಲ್ಲಿ ಸ್ಟೀವ್ ಮಾಡ್ತೀವಿ, ಪ್ರಾನ್ ಸ್ಟೀವ್, ಚಿಕನ್ ಸ್ಟೀವ್, ವೆಜ್ ಸ್ಟೀವ್ ಬೇಕಾದರೆ ಏನು ಯಾವ ವೆರೈಟಿಲಿ ಬೇಕೋ ಅದನ್ನು ಮಾಡ್ತೀವಿ. ಈಗ ಆಪಮ್ ಮಾಡ್ತಾ ಇದ್ದಾರೆ. ನೀರು ದೋಸೆ ಮತ್ತು ಆಪಮ್ ನಾವು ಇಲ್ಲಿ ಲೈವ್ ಮಾಡ್ತೀವಿ, ಇಲ್ಲೇ ಫ್ರೆಶ್ ಆಗಿ ಮಾಡಿಕೊಡೋದು ಬಿಸಿ ಬಿಸಿಯಾಗಿ. ಮತ್ತು ಕಾಂಟಿನೆಂಟಲ್ ಡಿಶ್ ಸಲಾಡ್ಸ್ ಎಲ್ಲ ಮಾಡ್ತಾರೆ, ಒಳ್ಳೆ ವೆರೈಟಿ ಸಲಾಡ್. ಅಂದರೆ ಕಾಂಟಿನೆಂಟಲ್ಲಿ ಏನು ಹೇಳಿದೆ, ಕಾಂಟಿನೆಂಟ್ ಸೂಪು, ಕಾಂಟಿನೆಂಟ್ ಸಲಾಡ್ಸು, ಮತ್ತು ಕಾಂಟಿನೆಂಟ್ ಐಟಮ್ ಸ್ಟೇಕು, ಫಿಶಲ್ಲಿ ಫಿಶ್ ಫಿಂಗರ್, ಫಿಶ್ ಆ್ಯಂಡ್ ಚಿಪ್ಸ್, ಹಾಗೆ ವೆರೈಟಿ ಎಲ್ಲ ಮಾಡ್ತಾರೆ ಕೊಪ್ಪಳಕ್ಕೆ. ಇದು ನಮ್ಮದು ಚೈನೀಸ್ ಕಿಚನ್. ಚೈನೀಸಲ್ಲಿ ಬಂದು ಒಂದು 5 ಸ್ಟೈಲ್ ಇದೆ. ಪೀಕಿಂಗ್ ಸ್ಟೈಲ್, ಹುನಾಂಗ್ ಸ್ಟೈಲ್, ಅಕಾಯ್ ಸ್ಟೈಲ್, ಶೇಜ್ವಾನ್ ಸ್ಟೈಲ್ ಅಂತ ಒಂದು 5 ಸ್ಟೈಲ್ ಇದೆ. ಆಲ್ಮೋಸ್ಟ್ ಆಲ್ 3-4 ಸ್ಟೈಲ್ ಇಲ್ಲಿ ಮಾಡ್ತೀವಿ ನಾವು. ಗೆಸ್ಟಿಗೆ ಚಾಯ್ಸ್ ಆಗಿದೆ ಹಾಗೆ ಮಾಡ್ತೀವಿ. ಮತ್ತು ಚೈನೀಸಲ್ಲದೆ ತಾಯಿ ಐಟಮ್ ಕೂಡ ಮಾಡ್ತೀವಿ, ತಾಯಿ ಫುಡ್ ಕೂಡ ಮಾಡ್ತೀವಿ ಚೈನೀಸ್ನಲ್ಲಿ. ಈಗ ಒಂದು ಬಟರ್ ಗಾರ್ಲಿಕ್ ಮಾಡ್ತಾಯಿದ್ದಾರೆ. ಇದು ಇಲ್ಲಿದು ಒಂದು ಸ್ವಲ್ಪ ಸಿಗ್ನೇಚರ್ ಡಿಶ್ಶೇ ಇದು, ಬಂಡಸ್ ಬಟರ್ ಈಗ ಪ್ರಾನ್ ಬಟರ್ ಗಾರ್ಲಿಕ್ ಮಾಡ್ತಾಯಿದ್ದಾರೆ. ಹಾಗೆ ಚೈನೀಸ್ನಲ್ಲಿ ಏನೆಲ್ಲ ವೆರೈಟಿ ಬರ್ತದೆ, ಸೂಪ್ಸು, ಸ್ಟಾರ್ಟರ್ಸು. ಇಲ್ಲಿ ಒಂದು ಚಿಲ್ಲಿ ಚಿಕನ್ ಎಲ್ಲ ಕಡೆ ಮಾಡ್ತಾರೆ. ನಾವು ಒಂದು ಡೀಪ್ ಫ್ರೈ ಚಿಲ್ಲಿ ಚಿಕನ್ ಮಾಡ್ತೀವಿ, ಅದು ರೋಸ್ಟ್ ಆಗಿರ್ತದೆ, ಡಬಲ್ ರೋಸ್ಟ್ ಆಗಿರ್ತದೆ. ಹಾಗೆ ಉನಾನ್ ಸ್ಟೈಲ್ನಲ್ಲಿ ಒಂದು ಮಾಡ್ತೀವಿ, ಉನಾನ್ ಸ್ಟೈಲ್ನಲ್ಲಿ ಒಂದು ಚಿಲ್ಲಿ ಡ್ರೈ. ಮತ್ತು ಹನಿ ರೋಸ್ಟ್ ಅಂತಿದೆ, ಚಿಕನ್ ಹನಿ ರೋಸ್ಟ್,
ಮತ್ತು ಬ್ಯಾಂಗ್ ಚಿಕನ್ ಅಂತ ಇದೆ. ಇಲ್ಲಿ ಆ್ಯಕ್ಚುಲಿ ಎಲ್ಲ ಕಡೆ ಇಲ್ಲ, ಯಾಕಂದರೆ ನಮ್ಮದು ಈ 4-5 ಸ್ಟೈಲ್ ಬರುವಾಗ ಇದು ಒಂದೊಂದು ಸ್ಟೈಲ್ ಆಗಿ ಅದು ಕೆಲವು ಸಿಗ್ನೇಚರ್ ಡಿಶ್ ಇಲ್ಲಿ ಸ್ವಲ್ಪ ಸ್ಪೆಷಲ್. ಮತ್ತು ನಮ್ಮದು ಇಲ್ಲಿ ಚಿಲ್ಲಿ ಚಿಕನ್, ಬ್ಯಾಂಗ್ ಚಿಕನ್ನು, ಹನಿ ಚಿಕನ್ನು, ಮತ್ತು ಇದು ಬಟರ್ ಗಾರ್ಲಿಕ್, ಪ್ರಾನ್ಸ್ ಆಗಲಿ, ಚಿಕನ್ ಆಗಲಿ, ಮಶ್ರೂಮ್ ಆಗಲಿ, ಮಶ್ರೂಮ್ ವೆಜ್ಜಲ್ಲಿ ಕೂಡ ಮಾಡ್ತಾರೆ. ಮತ್ತು ಸೂಪ್ ಎರಡು ಮಾಡ್ತೀವಿ, ಮಶ್ರೂಮಲ್ಲಿ ಮಾಡ್ತಾರೆ, ಮತ್ತು ಬೇಬಿಕಾರ್ನಲ್ಲಿ ಮಾಡ್ತಾರೆ, ಮತ್ತು ಪನ್ನೀರ್ನಲ್ಲಿ ಮಾಡ್ತಾರೆ, ಸೇಮ್ ಐಟಮ್ ಮಾಡಲಿಕ್ಕೆ ಅದು. ಮತ್ತು ಸೂಪ್ ಕೂಡ ವೆರೈಟಿ ಒಳ್ಳೆ ಫೇಮಸ್ ಇದೆ ಇಲ್ಲಿ, ಇದರಿಂದ ಒಳ್ಳೆ ಚೆನ್ನಾಗಿ ಹೆಸರಿದೆ. ಇದು ಚೈನೀಸ್ ಕಿಚನ್. ಇದು ನಮ್ಮದು ನಾರ್ತ್ ಇಂಡಿಯನ್ ಕಿಚನ್ ಅಂತ. ಇಲ್ಲಿ ಪಂಜಾಬಿ ಸ್ಟೈಲು, ಮುಘಲಾಯಿ ಸ್ಟೈಲು, ಹಾಗೆಲ್ಲ ನಾರ್ತ್ ಇಂಡಿಯನ್ ಎಲ್ಲ ಸ್ಟೈಲ್, ಹೈದ್ರಾಬಾದ್ ಸ್ಟೈಲ್ ಎಲ್ಲ ಮಾಡ್ತೀವಿ. ನಮ್ಮಲ್ಲಿ ಥಾಲಿಯಲ್ಲಿ ಬಂದು ಫಿಶ್ ಥಾಲಿ ಆಗಿದೆ, ಹಾಗೆ ಚಿಕನ್ ಥಾಲಿ ಮತ್ತು ಮಟನ್ ಥಾಲಿ, ಹಾಗೆ ಚೈನೀಸ್ನಲ್ಲಿ ಥಾಲಿ ಇದೆ, ವೆಜ್ ಮತ್ತು ನಾನ್ ವೆಜ್. ಹಾಗೆ ಇಲ್ಲಿ ನಾರ್ತ್ ಇಂಡಿಯನ್ ಥಾಲಿ ಕೂಡ ಇದೆ. ಇಲ್ಲಿ ಮುಘಲಾಯಿ ಐಟಮ್ ವೈಟ್ ಗ್ರೇವಿ ಮಾಡ್ತಾರೆ ಕ್ಯಾಶೋದಲ್ಲಿ. ಹಾಗೆ ಮಟನ್ನಲ್ಲಿ ಮಟನ್ ರೋಗನ್ ಜೋಸ್ ಫೇಮಸ್ ಇದೆ ಇಲ್ಲಿ. ಮಟನ್ ಕೀಮಾ ನೂರಾಣಿ ಅದು ಫೇಮಸ್ ಇದೆ. ಮತ್ತು ಮಟನ್ ಬೂನಾಗೋಸ್ ಇದೆ. ಮತ್ತು ಬಿರಿಯಾನಿ ಇದೆ. ಇಲ್ಲಿ ನಮ್ಮ ಬಿರಿಯಾನಿ ಹೈದರಾಬಾದ್ ಬಿರಿಯಾನಿ, ಕೇರಳ ಬಿರಿಯಾನಿ ಅಂತ ಮಾಡ್ತೀವಿ, ದಮ್ ಬಿರಿಯಾನಿ ಮಾಡ್ತೀವಿ. ತುಂಬ ಜನ ಇಷ್ಟಪಡುವಂತಹ ಒಂದು ರೆಸಿಪಿ ಅಂತ ಹೇಳಿದರೆ ತಂದೂರು ಅಂತಲೇ ಹೇಳ್ಬೋದು. ಸೊ ತಂದೂರು ಬಗ್ಗೆ ಹೇಳೋದಂದ್ರೆ ಇದು ತಂದೂರು ಕಿಚನ್, ಬಾರ್ಬೆಕ್ಯೂ ಅಂತ ಹೇಳ್ತಾರೆ ತಂದೂರು ಅಂತೇಳಿ. ಇವರು ಬಂಗಾಳಿ ಅವರು, ನಮ್ಮ ಸೆಪ್ಸ್ ಎಲ್ಲ ತಂದೂರಿನಲ್ಲಿ. ನಮ್ಮ ಕಬಾಬ್ಸ್ ಎಲ್ಲ ಕೆಲವು ವೆರೈಟಿ ಇದೆ. ಸ್ಪೈಸಲ್ಲಿ ಬಂದುಬಿಟ್ಟು ಇದು ಚಿಕನ್ ತಿಕ್ಕ, ಚಿಕನ್ ಅಚೇರಿ ಕಬಾಬ್ ಆ ರೀತಿ ಬರ್ತದೆ. ಹರಿಯಾಲಿ ಕಬಾಬ್ ಗ್ರೀನ್ ಕಲರ್ನಲ್ಲಿ ಬರ್ತದೆ. ಮತ್ತು ಲಸುನಿ ಕಬಾಬ್ ಇದೆ. ಮತ್ತು ಹಾಗೆ ಅದ್ರಕ್ ಕಬಾಬ್, ಅದು ಜಿಂಜರ್ ಬೇಸಲ್ಲಿ ಬರ್ತದೆ. ಮತ್ತು ನೈನಿತಾಲ್ ಕಬಾಬ್ ಇದೆ, ಅದು ಬೀಟ್ರೂಟ್ ಮಸಾಲಲ್ಲಿ ಬರ್ತದೆ. ಸ್ಪೆಷಲಾಗಿ ಇಲ್ಲಿ ಎಲ್ಲೂ ಮಾಡಲ್ಲ. ಒಳ್ಳೆ ಅದು ಇದು ರೋಸ್ ಫ್ಲವರ್ ಇದೆಲ್ಲ, ರೋಸ್ ಗುಲಾಬಿ ಇದು, ಅದರದ್ದು ಫ್ಲವರ್ ಬರ್ತದೆ. ಮತ್ತು ಒಳ್ಳೆ ಇರ್ತದೆ. ಮತ್ತು ಒಂದು ಪಾರಸ್ ಕಬಾಬ್ ಫೇಮಸ್ ನಮ್ಮ ದಾವತಿಯಿಂದ, ತುಂಬ ಸೀನಿಯಸ್ ಪಾರಸ್ ಕಬಾಬ್ ಇಲ್ಲಿ ಆಗಿದೆ. ಪಾರಸ್ ಕಬಾಬ್, ನೈನಿತಾಲ್ ಕಬಾಬ್, ಹಾಗೆ ಲಸುನಿ ಕಬಾಬ್, ಜಿಂಜರ್ ಕಬಾಬ್, ಮತ್ತು ಪಾಡಿ ಕಬಾಬ್, ಹೀಗೆ ಕೆಲವು ವೆರೈಟೀಸ್ ಇದೆ ಕಬಾಬಲ್ಲಿ. ಹಾಗೆ ಇದು ಫಿಶಲ್ಲಿ ಕೂಡ ಪ್ಲಾಟರ್ ಕೊಡ್ತೀವಿ, ಫಿಶ್ ತಿಕ್ಕಾ ಕೊಡ್ತೀವಿ, ಫಿಶ್ ಲಸುನಿ ಕೊಡ್ತೀವಿ, ಫಿಶ್ ಅಮರ್ಸ್ತಾರಿ ಕೊಡ್ತೀವಿ. ಹಾಗೆ ಮತ್ತು ಇಲ್ಲಿ ನಾನ್, ರೋಟಿ, ಕುಲ್ಚಾ, ಹಾಗೆ ಕೆಲವು ವೆರೈಟೀಸ್ ಇದೆ. ರುಮಾಲಿ ಇದೆ, ಮತ್ತು ಚಪಾತಿ, ಪುಲ್ಕ, ಹಾಗೆ ವೆರೈಟಿ ಆಫ್ ಇದಿದೆ, ಸ್ಟೆಪ್ ಪರೋಟ, ಹಾಗೆಲ್ಲ ಕೊಡ್ತಿದ್ವಿ ಇಲ್ಲಿ. ಪಾರಸ್ ಕಬಾಬ್ ಅಂದರೆ ಆ್ಯಕ್ಚುಲಿ ಬೋನ್ಲೆಸ್ ಮಾಡಿ ಅದನ್ನು ಸ್ವಲ್ಪ ಇದೆಲ್ಲ ಒಡೆದೆಲ್ಲ ಸರಿಯಾಗಿ ಮಾಡಿ ಮಸಾಲೆ ಎಲ್ಲ ಹಾಕಿದ್ದು. ಒಂದು ಚಿಕನ್ ಅಂದರೆ ಅದು 900 ಗ್ರಾಮ್ಸ್ ಚಿಕನ್ ತೊಗೊಳ್ತೀವಿ ನಾವು. ಅದರಲ್ಲಿ ಒಂದೇ ಪ್ಲೇಟ್ ಆಗೋದು. ಅಂದರೆ ವೇಸ್ಟೇಜ್ ಎಲ್ಲ ಯೂಸ್ ಮಾಡಲಿಕ್ಕಲ್ಲ, ಸೆಲೆಕ್ಟೆಡ್ ಐಟಮ್ ಮಾತ್ರ ತೆಗಿತೀವಿ. ಹಾಗೆ ಅದು ವೆರಿ ಸ್ಮೂತ್ ಇರ್ತದೆ, ಸ್ವಲ್ಪ ಸ್ಪೈಸಿ ಇರ್ತದೆ, ಜ್ಯೂಸಿ ಇರ್ತದೆ, ಟೇಸ್ಟಿ ಇರ್ತದೆ. ಬಟರ್ ಹಾಕ್ತಾರೆ ಅದಕ್ಕೆ ಮಸಾಲೆ ಎಲ್ಲ ಹಾಕಿ. ಎಸ್, ಇದೀಗ ಮಾಯಾ ಇಂಟರ್ನ್ಯಾಷನಲ್ ಫ್ಯಾಮಿಲಿ ರೆಸ್ಟೋರೆಂಟಲ್ಲಿದ್ದೇವೆ. ಸೊ ಇಲ್ಲಿ ವಿಸಿಟ್ ಮಾಡುವಂತಹ ಇಲ್ಲಿ ಕಸ್ಟಮರ್ಸ್ ಏನು ಹೇಳ್ತಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಮ್ಯಾಮ್ ನಮಸ್ತೆ, ನಿಮ್ಮ ಹೆಸರು? ಕೃಪಾ ಶೆಟ್ಟಿ. ಓಕೆ, ಇಲ್ಲಿಗೆ ಎಷ್ಟು ದಿನದಿಂದ ವಿಸಿಟ್ ಮಾಡ್ತಾ ಇದ್ದೀರಾ ನೀವು? ಆಯಿತು, ಸುಮಾರು 2 ವರ್ಷ 3 ವರ್ಷದಿಂದ ಬರ್ತಿದ್ದೇವೆ. ಆಗಾಗ ಈಗ ಅಂತ ರೆಗ್ಯುಲರ್ ನಮ್ಮ ಕಿಟಿ ಪಾರ್ಟಿ ಅಂತಿದ್ದೇವೆ, ಪ್ರತಿ ತಿಂಗಳು ಬರ್ತೇವೆ. ಇಲ್ಲಿದು ಫಿಶ್ ಥಾಲಿ ಅಂತೂ ಸೂಪರ್ಬ್ ಇದೆ, ಎಲ್ಲಕ್ಕಿಂತ ಎಲ್ಲ ವೆರೈಟೀಸ್ ತುಂಬ ಚೆನ್ನಾಗಿದೆ. ನಮಗೆ ತುಂಬ ಖುಷಿ ಆಗ್ತದೆ ಇಲ್ಲಿ ಬರಲಿಕ್ಕೆ. ಮತ್ತು ನಮಗೆ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಸರ್ವಿಂಗ್ ಆಲ್ಸೋ ಬೆಸ್ಟ್ ಇದೆ. ಸೊ ವಿ ಲೈಕ್ ದಿಸ್ ರೆಸ್ಟೋರೆಂಟ್. ಇಲ್ಲಿದು ವೆರೈಟಿ ಫುಡ್ ಅಂತ ಹೇಳಿದ್ರಿ. ಸೊ ವೆರೈಟಿ ಫುಡ್ ಬಗ್ಗೆ ಹೇಳೋದಾದ್ರೆ? ವೆರೈಟಿ ಅಂದರೆ ಚಿಕನ್ ಥಾಲಿ, ಹಾಗೆ ಫಿಶ್ ಥಾಲಿ, ವೆಜ್ ಥಾಲಿ, ಚೈನೀಸ್ ಥಾಲಿ ಎಲ್ಲ ಸಿಗ್ತದೆ. ನಿಮ್ಮ ಫೇವ್ರೆಟ್ ಯಾವುದು? ಫಿಶ್ ಥಾಲಿ ಚೆನ್ನಾಗಿದೆ, ಸ್ಟಾರ್ಟರ್ಸ್ ಚೆನ್ನಾಗಿದೆ. ಇದು ಗೀ ರೋಸ್ಟ್, ಮತ್ತು ಇದು ಎಂತ ನಿಮ್ಮದು ಬೇಬಿ ಕಾರ್ನ್, ಮಶ್ರೂಮ್ ಎಲ್ಲ ಸ್ಟಾರ್ಟರ್ಸ್ ತುಂಬ ಚೆನ್ನಾಗಿದೆ.
ಅಂತ. ಆದರೆ ಇಲ್ಲಿದ್ದು ವೆಲ್ಕಮ್ ನಮಗೆಲ್ಲ ತುಂಬ ಒಳ್ಳೆಯದಾಗ್ತದೆ. ಸರ್ವಿಸಿಂಗ್, ಈಗ ನಾವು ಒಬ್ಬೊಬ್ಬರೇ ಲೇಡಿ ಬರ್ತೇವೆ, ನಾವು ಸೀನಿಯರ್ ಸಿಟಿಜನ್ಸ್, ಹಾಗಾಗಿ ಅವರು ಒಬ್ಬರೊಬ್ಬರನ್ನಾದರೂ ಬಂದು ಸ್ಮೈಲಿ ಫೇಸ್ ನಮ್ಮನ್ನು ಇಲ್ಲಿ ಬಂದು ಕರ್ಕೊಂಡು ಬಂದು ಕೂತ್ಕೊಳಿಸಿ ಅರೇಂಜ್ಮೆಂಟ್ಸ್ ಎಲ್ಲ ಒಳ್ಳೆ ಚೆನ್ನಾಗಿದೆ. ಸರ್ ನಮಸ್ತೆ, ತಮ್ಮ ಹೆಸರು ಸರ್? ರಾಮಪ್ರಸಾದ್. ಸರ್ ರೆಗ್ಯುಲರ್ ಆಗಿ ಭೇಟಿ ನೀಡ್ತಾ ಇದ್ರೆ ಇಲ್ಲಿಗೆ, ಹೇಗೆ? ರೆಗ್ಯುಲರ್ ಒಂದು 4-5 ಇಯರ್ಸಿಂದ ಬರ್ತಾ ಇದೆ. ಓಕೆ, ಫುಡ್ ಹೇಗಿದೆ ಸರ್ ಇಲ್ಲಿದು? ಸೂಪರ್ ಆಗಿದೆ. ಅಂದರೆ ಅಲ್ಲ, ಫುಡ್ಡು ಒಂದೇ ಲೆಕ್ಕ ಇದಿದೆ, ಆಮೇಲೆ ಒಳ್ಳೆ ಟೇಸ್ಟಿ ಆಗಿದೆ. ಅಂದರೆ ಮಾಡ್ರೇಟು, ಇದು ಪ್ರೈಸ್ ಕೂಡ ಎಲ್ಲ ಮಾಡ್ರೇಟ್ ಇದಾಗಿದೆ. ಸರ್ ನಿಮ್ಮ ಹೆಸರು ಸರ್? ರಮೇಶ್. ರಮೇಶ, ನೀವು ವಿಸಿಟ್ ಮಾಡ್ತಾ ಇದ್ದೀರಾ ಡೈಲಿ? ಅರೌಂಡ್ 6 ಇಯರ್ಸಿಂದ ಬರ್ತಾ ರೆಗ್ಯುಲರ್ ಆಗಿ. ಹಾಂ, ಚೆನ್ನಾಗಿದೆ. ಅಲ್ಲ ಹೇಳೋದಲ್ಲ, ಈಗ ಆ್ಯಂಬಿಯನ್ಸ್ ಚೆನ್ನಾಗಿದೆ, ಸರ್ವಿಸ್ ಚೆನ್ನಾಗಿದೆ, ಫುಡ್ ಈಸ್ ವೆರಿ ಗುಡ್, ಸರ್ವಿಸ್ ಆಲ್ಸೋ ಈಸ್ ವೆರಿ ಗುಡ್. ಓವರ್ ಆಲ್ ಯಾ ವೆಲ್ಕಮ್, ಯಾ ಇಟ್ಸ್ ಫೈನ್. ಓವರ್ ಆಲ್ ಇಟ್ಸ್ ಗುಡ್ ರೆಸ್ಟೋರೆಂಟ್ ಫಾರ್ ಗುಡ್ ಫಾರ್ ವ್ಯಾಲ್ಯೂ ಆಫ್ ಮನಿ ಅಂತ ಹೇಳ್ತೀವಲ್ಲ. ಇಟ್ಸ್ ಎ ವೆರಿ ಗುಡ್ ರೆಸ್ಟೋರೆಂಟ್ ಫಾರ್ ಪೀಪಲ್ ಲೈಕ್ ಅಸ್. ಫುಡ್ ಚೆನ್ನಾಗಿದೆ, ಎಲ್ಲ ಫುಡ್, ಎನಿ ವೆಜ್ ನಾನ್ ವೆಜ್ ಎನಿಥಿಂಗ್, ಇಟ್ಸ್ ಗುಡ್. ಆಲ್ವಿನ್ ಅಂತ. ಹೌದು. ಓಕೆ, ಎಷ್ಟು ಸಮಯದಿಂದ ಬರ್ತಾ ಇದ್ರೆ ಇಲ್ಲಿಗೆ? ನಾವೊಂದು 2-3 ವರ್ಷದಿಂದ ಬರ್ತಾ ಇದ್ದೇವೆ. ಹೌದೌದು. ಸರ್ವಿಸ್ ಗುಡ್, ಎಲ್ಲಕ್ಕೆ. ಅದಕ್ಕಿಂತ ಜಾಸ್ತಿ ಏನಂದರೆ ಫುಡ್ ತುಂಬ ಚೆನ್ನಾಗಿದೆ. ಹೌದು. ನನಗೆ ಇಲ್ಲಿ ಲೈಕ್ ಆಗೋದಂದರೆ ಒಂದು ಫಿಶ್ ಥಾಲಿ ಇಲ್ಲಿದು ಫಿಶ್ ಥಾಲಿ ನನಗೆ ತುಂಬ ಲೈಕ್. ನಾವು ಆ್ಯಕ್ಚುಲಿ ಲಿಕ್ಕರ್ ಟ್ರೇಡಲ್ಲಿರೋದು. ನಾವು ಎವ್ರಿ ಮಂತ್ ಮೀಟಿಂಗ್ ಮಾಡಿ ಆಮೇಲೆ ಮಧ್ಯಾಹ್ನ ಊಟಕ್ಕೆ ಇಲ್ಲಿ ಬರೋದು. ಅಂದರೆ ಅದು 150 ರುಪೀಸ್ಗೆ ವರ್ತ್ ಊಟ. ಆಮೇಲೆ ಬೆಳಿಗ್ಗೆ ಬಫೆ ಬ್ರೇಕ್ಫಾಸ್ಟ್ ಇರ್ತದೆ, ಅದು ಕೂಡ ವರ್ತ್. ಅಂದರೆ ತುಂಬ ವೆರೈಟೀಸ್ ಇರ್ತದೆ. ಕೆಲವು ಸಲ ಲೈನ್ ನಿಲ್ಲಬೇಕಾಗ್ತದೆ ಇಲ್ಲಿ ಕ್ಯೂ ಅಲ್ಲಿ, ಅಷ್ಟು ಜನ ಇರ್ತಾರೆ. ತುಂಬ ಖುಷಿ ಆಗ್ತಾ ಇದೆ. ಒಳ್ಳೆ ಟೇಸ್ಟ್. ಪ್ರಸಾದ್ ಅಂತೇಳಿ. ಎಷ್ಟು ದಿನದಿಂದ ಬರ್ತಾ ಇದ್ರೆ ಸರ್? ನಾವು ಹಲವು ವರ್ಷದಿಂದ ಬರ್ತಾ ಇದ್ದೆ ನಾನು. ಹೌದು, ಮಾಯ ಓಪನ್ ಆದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೆ. ಅದು ರೆಗ್ಯುಲರ್ ಇಲ್ಲ, ವೀಕ್ಲಿ ಹೆಚ್ಚಾಗಿ ತಾಲಿಗೆ ನಾನು ಇಲ್ಲೇ ಬರ್ತಾ ಇರೋದು ಹೆಚ್ಚಾಗಿ. ಎಸ್. ಇದೀಗ ನಮ್ಮ ಜೊತೆಗೆ ಮಾಯಾ ಇಂಟರ್ನ್ಯಾಷನಲ್ ಫ್ಯಾಮಿಲಿ ರೆಸ್ಟೋರೆಂಟ್ನ MD ವಾಸುದೇವ್ ಕಾಮತ್ ಇದ್ದಾರೆ. ಸೊ ಅವ್ರ ಹತ್ರನೇ ಕೇಳೋಣ, ಈ ಒಂದು ಸಂಸ್ಥೆ ಯಾವಾಗ ಹುಟ್ಟಿಕೊಂಡಿತ್ತು, ಸೊ ಹೇಗಿತ್ತು ಜರ್ನಿ ಅನ್ನೋದನ್ನ ಕೂಡ ನೋಡ್ಕೊಂಡು ಬರೋಣ ಬನ್ನಿ. ಎಸ್, ಇದೀಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಮಾಯಾ ಇಂಟರ್ನ್ಯಾಷನಲ್ ಫ್ಯಾಮಿಲಿ ರೆಸ್ಟೋರೆಂಟ್ನ MD ವಾಸುದೇವ್ ಕಾಮತ್ ಅವರಿದ್ದಾರೆ. ಬನ್ನಿ ಇವರ ಹತ್ರ ಒಂದು ಜರ್ನಿಯ ಬಗ್ಗೆ ತಿಳ್ಕೊಂಡು ಬರೋಣ. ಸರ್, ಮೊದಲನೇದಾಗಿ ನಮಸ್ತೆ ಸರ್. ಎಸ್, 1996 ಆರಂಭಗೊಂಡಿತ್ತು ಅಂತ ಹೇಳಿದ್ರಿ. ಸೊ ಅಲ್ಲಿಂದ ಬಂದು ಇಲ್ಲಿ 2021 ತನಕ ಹೇಗಿತ್ತು ಸರ್ ಜರ್ನಿ? ಜರ್ನಿ ಒಳ್ಳೆಯದಾಗಿದೆ. ದೇವರದಿಂದ ನಮಗೆ ನಾವು ಯಾವುದೇ ಕೆಲಸ ಮಾಡಿದ್ರೆ ಸಹ ಅದರಲ್ಲಿ ಭಾರಿ ಮನಸ್ಸಿಟ್ಟುಕೊಂಡು ಭಾರಿ ಕೇರ್ಫುಲ್ ಆಗಿ ಮಾಡೋದು ಎಲ್ಲ ಬ್ರದರ್ಸ್. ಸೊ ಇದೆಂತ ಹೇಳಿದ್ರೆ, ಒಂದು 96 ನಮ್ಮ ಎಜುಕೇಶನ್ ಆದಾಗೆ ನಾವು ನಮಗೆ ಇದರ ಫುಡ್ ಇದೊಂದು ಪ್ಯಾಷನ್ ಇತ್ತು. ಒಂದು ಫುಡ್ ಇಂಡಸ್ಟ್ರಿಗೆ ಬರಬೇಕಂತ ಹೇಳೋ ಒಂದು ಆಸೆ ಇತ್ತು. ನಾನು, ನಮ್ಮ ಬ್ರದರ್ಸ್ ಎಲ್ಲ ನಾವೆಲ್ಲರೂ ಫುಡ್ ಇಂಡಸ್ಟ್ರಿಯಲ್ಲೇ ಟಚ್ ಆಗಿದ್ದೇವೆ. ಸೊ ಅದೇನೋ ಒಂದು ನಮಗೆ ಪ್ಯಾಷನ್ ಇದ್ದ ಕಾರಣ ನಾವು ಈ ಫೀಲ್ಡಿಗೆ ಬಂದೆವು. ಮತ್ತು ಸಣ್ಣದ್ರಿಂದ ಸ್ಟಾರ್ಟ್ ಮಾಡಿದ್ದು. ಸೊ ಇವತ್ತು ಹೋಟೆಲ್ ಇಂಡಸ್ಟ್ರಿಗೆ ಬಂದಿದ್ದೇವೆ, ಕೇಟರಿಂಗ್ ಇಂದ. ದೇವರದಿಂದ ಇಷ್ಟು ತನಕ ನಮ್ಮ ಕಸ್ಟಮರ್ಸ್ ಎಲ್ಲ ನಮಗೆ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನಾವು ಸಹ ಕ್ವಾಲಿಟಿ ಮತ್ತು ಕ್ವಾಂಟಿಟಿಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಕೆಲಸವನ್ನು ಮಾಡ್ತಾ ಇದ್ದೇವೆ. ಸೊ ಒಳ್ಳೆ ಜರ್ನಿ ಇಷ್ಟು ತನಕ ದೇವರದಿಂದ. ಓಕೆ, ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಅಂತ ಹೇಳ್ತಾ ಇದ್ವಿ. ಸೊ ಅಲ್ಲಿ ಕೂಡ ಹೇಳಿದ್ರು ಫಿಶ್ ಥಾಲಿ ಕೇವಲ 150 ರುಪೀಸ್ಗೆ ಸಿಗುತ್ತೆ ಅಂತ. ಅಂದ್ರೆ ದಿನ ಹೋದಂತೆ ರೇಟ್ ಜಾಸ್ತಿ ಆಗ್ತಾ ಇರುತ್ತೆ ಅಂದ್ರೆ ಫಿಶ್ಗೆ. ಸೊ ಅದ್ರ ಬಗ್ಗೆ ಹೇಗೆ ಮ್ಯಾನೇಜ್ ಮಾಡ್ತೀರಾ? ಅದರಲ್ಲಿ ಮೇನ್ ಆಗಿ ನಮ್ಗೆ ಈಗ ಸಿಯರ್ ಫಿಶ್, ಅಂಜಲ್ ಅಂತ ಹೇಳ್ತೇವೆ. ಅಂಜಲ್ ಫಿಶ್ ಒಂದೊಂದ್ಸಲ 1000 ರುಪೀಸ್ ಆಗ್ತದೆ, 1200 ಆಗ್ತದೆ. ಆಗ ನಮಗೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕೆ ಹೇಳಿದ್ರೆ ನಾವು ಡೈಲಿ ಫ್ರೆಶ್ ಫಿಶ್ ತರುವುದರಿಂದ ನಮಗೆ ಸ್ಟಾಕ್ ಮಾಡಿ ಇಡ್ಲಿಕ್ಕೆ ಆಗುದಿಲ್ಲ. ಸೊ 150ಗೆ ಅದನ್ನು ಕೊಡ್ಬೇಕಂತ ನಮಗೆ ಭಾರಿ ಆಸೆ ಇದೆ. ಕೆಲವು ಸಾರಿ ವರ್ಷದಲ್ಲಿ ಒಂದು ತಿಂಗಳೇನು ನಮಗೆ ಸ್ವಲ್ಪ ಕಷ್ಟ ಆಗ್ಬೋದು, ಬಾಕಿ ಟೈಮಲ್ಲೆಲ್ಲ ನಾವು ಮ್ಯಾನೇಜ್ ಮಾಡ್ತೇವೆ. ಸೊ ಒಂದೊಂದ್ಸಲ ಇಲ್ವೇ ಇಲ್ಲ ಅಂತ ಹೇಳುವಾಗ ನಾವು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದ್ರ ಬದಲಿಗೆ ಕಾಣೆ ಫಿಶ್ ಇಲ್ಲದ್ರೆ ಏನಾದ್ರು
ಒಳ್ಳೆ ಫಿಶನ್ನೇ ಕೊಟ್ಟು ಸಬ್ಸ್ಟಿಟ್ಯೂಟ್ ಮಾಡ್ತೇವೆ. ಓಕೆ ಬಟ್ 150 ರುಪೀಸಲ್ಲಿ ಒಂದು 3 ಒಳ್ಳೆ ಫಿಶನ್ನು, ಒಳ್ಳೆ ಒಂದು ಕ್ವಾಲಿಟಿ ಫಿಶನ್ನು ಕೊಡಲಿಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೇವೆ. ಸೊ ಇಷ್ಟು ತನಕ ನಮಗೆ ಜನರದ್ದು ತುಂಬ ಸಪೋರ್ಟ್ ಇದೆ. ಮತ್ತು ಆ ಥಾಲಿಗೆ ಬೇಕಾಗಿ ತುಂಬ ಜನ ಇಲ್ಲಿ ವಿಸಿಟ್ ಮಾಡ್ತಾರೆ. ಎಸ್ ಸರ್, ಗ್ರಾಹಕರ ಬಗ್ಗೆ ಅಂದರೆ ಕಸ್ಟಮರ್ಸ್ ಬಗ್ಗೆ ಹೇಳೋದಾದ್ರೆ ಸರ್ ಯಾವ ರೀತಿಯಲ್ಲಿ ರೆಸ್ಪಾನ್ಸ್? ನಮ್ಮಲ್ಲಿ ಕಸ್ಟಮರ್ಸ್ ಹೇಳಿದ್ರೆ ಜಾಸ್ತಿಯಾಗಿ ಎಲ್ಲ ಥರದ್ದಿದ್ದಾರೆ. ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್, ಹಿಂದೂಸ್ ಎಲ್ಲ ಇದ್ದಾರೆ. ಡಾಕ್ಟರ್ಸ್ ತುಂಬಾ ಜಾಸ್ತಿ ಇದ್ದಾರೆ. ನಮ್ಮ ಹತ್ತಿರದಲ್ಲಿ 2-3 ಹಾಸ್ಪಿಟಲ್ ಇರೋದ್ರಿಂದ ತುಂಬಾ ಡಾಕ್ಟರ್ಸ್ ಜಾಸ್ತಿ ವಿಸಿಟ್ ಮಾಡ್ತಾರೆ. ಮೇನ್ ಅಂತ ಹೇಳಿದ್ರೆ ನಿಮಗೆ ಆ ರೇಟಿಗೆ ಒಂದು ಒಳ್ಳೆ ಕ್ವಾಲಿಟಿದು ಊಟ ಸಿಗುವಾಗ, ಮತ್ತೆ ಅದು ವರ್ಕಿಂಗ್ ಲಂಚ್, ಅದರಲ್ಲಿ ಏನು ನಿಮಗೆ ಕಾಸ್ಟ್ಲಿ ಇಲ್ಲ. ಅನ್ಲಿಮಿಟೆಡ್ ರೈಸ್ ಇದೆ, ಅನ್ಲಿಮಿಟೆಡ್ ಗ್ರೇವಿ ಇದೆ, ಪಲ್ಯ ಎಲ್ಲ ಅನ್ಲಿಮಿಟೆಡ್ ಕೊಡ್ತೇವೆ. ಒಂದಂತ ಹೇಳಿದ್ರೆ ಫಿಶ್ ಮಾತ್ರ ಲಿಮಿಟೆಡ್ ಅಷ್ಟೇ. ಆದ್ರೆ 150ಗೆ ಅವರಿಗೆ ಅದೊಂದು ವರ್ಕಿಂಗ್ ಲಂಚ್ ಒಂದು ಎಲ್ಲರಿಗೆ ಸೂಟ್ ಆಗ್ತದೆ. ಮಿಡ್ಲ್ ಆಗಲಿ ಲೋವರ್ ಕ್ಲಾಸ್ ಯಾರಿಗೆ ಎಲ್ಲರಿಗೆ ಸೂಟ್ ಆಗ್ತದೆ 150 ರೂಪಾಯಿ ಇವತ್ತಿನ ದಿನದಲ್ಲಿ. ಹಾಗಾಗಿ ಎಲ್ಲರೂ ಒಳ್ಳೆ ರೆಸ್ಪಾನ್ಸ್ ಇದೆ. ಓಕೆ ಸರ್, ಇನ್ನು ರೆಸ್ಟೋರೆಂಟ್ಗೆ ಎಂಟ್ರಿ ಕೊಡ್ತಾ ಇದೆ ಅಂತ ಅಲ್ಲಿ ಓಲ್ಡ್ ಪಿಕ್ಚರ್ಸ್ ಇದೆ, ಅಂದ್ರೆ ಮಂಗಳೂರಿಗೆ ಸಂಬಂಧಪಟ್ಟ ಹಾಗೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್? ಈಗ ನಮ್ದು ಇಲ್ಲಿ CL7 ಲೈಸೆನ್ಸ್ ಇರುತ್ತೆ, ಒಂದು ಲಾಡ್ಜಿಂಗ್ ಕೂಡ ಇದೆ ಇಲ್ಲಿ ಈ ಹೋಟ್ಲಲ್ಲಿ. ಸೊ ಏನಾಗ್ತಾ ಹೇಳಿದ್ರೆ ತುಂಬಾ ಜನ ಟೂರಿಸ್ಟ್ ಬರ್ತಾರೆ. ಅವ್ರಿಗೆ ಬಂದಾಗ ಈಗ ನಮ್ಮ ರೆಸ್ಟೋರೆಂಟ್ ಒಳಗೆ ಭೇಟಿ ಕೊಡುವಾಗ ಅವರಿಗೆ ಓಲ್ಡ್ ಮ್ಯಾಂಗ್ಳೂರಲ್ಲಿ ಏನೆಲ್ಲ ಇತ್ತು, ನಮ್ದು ಹಿಸ್ಟ್ರಿ ಏನು, ನಮ್ದು ಏನು ಟ್ರೆಡಿಷನ್ ಅದು ಗೊತ್ತಾಗ್ಬೇಕಂತ ಹೇಳಿ ನಾವು ಒಂದನೇದಾಗಿ ನಮ್ಮ ವೆಜ್ ರೆಸ್ಟೋರೆಂಟ್ ಇದು ಎಂಟರ್ ಆಗಬೇಕಾದ್ರೆ ಇಡೀ ವಾಲಲ್ಲಿ ಪೇಂಟಿಂಗ್ ಮಾಡಿಸಿದ್ವಿ. ನಮ್ದು ಇಲ್ಲಿದ್ದು ಕಾರ್ ಫೆಸ್ಟಿವಲ್ಸ್, ನಮ್ದು ಇಲ್ಲಿದ್ದು ಟೈಗರ್ ಡ್ಯಾನ್ಸ್, ನಮ್ದು ಇಲ್ಲಿದ್ದು ಭೂತಪ್ಪ, ಅದೆಲ್ಲ ಅಲ್ಲಿ ಗೋಡೆಯಲ್ಲಿ ರಿಫ್ಲೆಕ್ಟ್ ಆಗ್ತದೆ. ಮತ್ತೆ ಒಳಗೆ ಹೋದಾಗೆ ನಿಮ್ಗೆ ರೆಸ್ಟೋರೆಂಟ್ ಒಳಗೆ ಎಲ್ಲ ಓಲ್ಡ್ ಪಿಕ್ಚರ್ಸ್ ಇದೆ. ನಮ್ದು ಸುಲ್ತಾನ್ ಬತ್ತೇರಿ ಆಗಲಿ, ಜುಮಾ ಮಸೀದಿ ಆಗಲಿ, ನಮ್ದೆಲ್ಲ ಓಲ್ಡ್ ಮ್ಯಾಂಗ್ಳೂರ್ ಇದು ಏನು ಹಿಸ್ಟ್ರಿ ಇದೆ. ಸೊ ಎಲ್ಲ ಮಿಲಾಗ್ರಿಸ್ ಚರ್ಚ್ ಇದು ಫೋಟೋ ಇದೆ, ನಮ್ದು ಓಲ್ಡ್ ರೈಲ್ವೆ ಸ್ಟೇಷನ್ ಇದೆ. ಸೊ ಎಲ್ಲ ಓಲ್ಡ್ ಮ್ಯಾಂಗ್ಳೂರ್ ಹೇಗೆ ಇತ್ತು, ಕಾರ್ ಸ್ಟ್ರೀಟ್ ಹೇಗೆ ಇತ್ತು, ಎಲ್ಲ ಪ್ರತಿಯೊಂದು ಪಿಕ್ಚರ್ ನಾವು ಹಾಕಿದ್ದೇವೆ ಅವರು. ಸೊ ಅದು ಜನರಿಗೆ ನೋಡ್ಲಿಕ್ಕೆ ಒಂದು ಖುಷಿ ಆಗ್ತದೆ ಅಷ್ಟೇ. ಎಸ್ ಸರ್, ಹಾಗೆ ಕಿಚನ್ಗೆ ಎಂಟ್ರಿ ಕೊಡ್ತಾ ಇದ್ದಂದ್ರೆ ತುಂಬಾ ಕ್ಲೀನ್ ಆಗಿ ನೀಟ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್? ಮೇನ್ ಆಗಿ ನಾನು ಎಲ್ಲ ಸ್ಟಾಫ್ನವ್ರಿಗೆ ಹೇಳೋದು ಅಂತ ಹೇಳಿದ್ರೆ ಡೈಲಿ ಅವರಿಗೆ ಕ್ಲಾಸ್ ಉಂಟು ಅಂತ ಹೇಳಿದ್ರೆ ಕ್ಲೀನ್ ಇರಿ ಅಂತ ಹೇಳಿ. ನೀವು ಸಹ ಕ್ಲೀನ್ ಇರಬೇಕು, ನಮ್ಮ ಕಿಚನ್ ಸಹ ಕ್ಲೀನ್. ಜನರಿಗೆ ಸೇಫ್ಟಿ ಇಂಪಾರ್ಟೆಂಟ್. ಇಂಥ ಕೋವಿಡ್ ಟೈಮಲ್ಲಿ ನಾವು ಎಷ್ಟು ನಮ್ಮ ಕ್ಲೀನ್ನೆಸ್ ಅನ್ನು ಮೇಂಟೈನ್ ಮಾಡ್ತೇವೆ ಅಷ್ಟು ಎಲ್ರಿಗೂ ಒಳ್ಳೇದು. ಸೊ ಮೇನ್ ನಾವು ಮಾಸ್ಕ್ ಹಾಕ್ಬೇಕು ಎಲ್ಲರೂ. ಈಗ ನಿಮ್ಮ ಇಂಟರ್ವ್ಯೂ ಅಲ್ಲಿ ನಾನು ಮಾಸ್ಕ್ ಹಾಕಿದ್ರೆ ಮಾತಾಡಿ ಸರಿಯಾಗಿ ಕ್ಲಿಯರ್. ಆದ್ರೆ ನಾನು ಸ್ಟಾಫ್ನವ್ರಿಗೆ ಹೇಳೋದು, ನಾವು ಎಷ್ಟು ಕ್ಲೀನ್ ಆಗಿ ನಮ್ಮನ್ನು ಮೇಂಟೈನ್ ಮಾಡ್ತೇವೆ. ಸೊ ನಿಮ್ಮ ಕಿಚನ್ ಅನ್ನು ನೋಡುವಾಗ ನಿಮ್ಗೆ ಗೊತ್ತಾಗ್ತದೆ. ನೀವು ಈಗ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ಒಂದು ಲೇಡೀಸ್ ಅವ್ರು ಹೇಗಿದ್ದಾರೆ ಅಂತ ನೋಡ್ಬೇಕಾದ್ರೆ ಕಿಚನ್ ನೋಡ್ಬೇಕು. ಕಿಚನ್ ಕ್ಲೀನ್ ಇದ್ರೆ ಅವ್ರು ಕ್ಲೀನ್ ಇದ್ದಾರೆ ಅಂತ ಲೆಕ್ಕ. ಸೊ ಅದು ಮೇನ್. ನಾವು ಫುಡ್ ಕೊಡೋದು ನೋಡಿ, ಜನರಿಗೆ ತಿನ್ನುವಾಗ ಒಂದು ಮನಸ್ಸಿಗೆ ನೆಮ್ಮದಿ ಬೇಕು. ಒಂದು ಒಳ್ಳೆ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳೋದೊಂದು ಇದು ಬೇಕು. ಮತ್ತೆ ಬಿಸ್ನೆಸ್ ಎಷ್ಟಾಗ್ತದೆ, ಪ್ರಾಫಿಟ್ ಎಷ್ಟು, ಅದು ಆಮೇಲೆ ಸೆಕೆಂಡ್. ಫಸ್ಟ್ ನಾವು ಎಂತ ಇದ್ರೆ ಡಿಸಿಪ್ಲಿನ್ ಅನ್ನು ಮೇಂಟೈನ್ ಮಾಡಬೇಕು ಅಂತ ಹೇಳುತ್ತೆ. ಕೋವಿಡ್ ಅಂತ ಹೇಳಿದ್ರೆ ಕೋವಿಡ್ ನಂತರ ಹೇಗಿದೆ ಬಿಸ್ನೆಸ್? ಕೋವಿಡ್ ನಂತರ ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಉಂಟು, ಸ್ವಲ್ಪ ಇದಾಗಿದೆ. ಅದು ಲಾಡ್ಜಿಂಗ್ ಸೆಕ್ಷನ್ ಅಲ್ಲಿ ತುಂಬಾ ಕಷ್ಟ ಇದೆ, ಲಾಡ್ಜಿಂಗ್ ಸೆಕ್ಷನ್ ಅಲ್ಲಿ. ಬಟ್ ಓಕೆ, ವಿ ಆರ್ ಸಸ್ಟೈನಿಂಗ್. ಮೇ ಬಿ ಸ್ವಲ್ಪ ನಮಗೆ ಟೈಮ್ ಹಿಡಿಬಹುದು ಇನ್ನು ಸರಿಯಾಗಲಿಕ್ಕೆ. ನಮ್ಗೆ ಈಗ ಲೈಸೆನ್ಸ್ ಎಲ್ಲ ಇರೋದ್ರಿಂದ, ಇದಕ್ಕೆ CL7 ಎಲ್ಲ ಇರೋದ್ರಿಂದ ನಮಗೆ ಲೈಸೆನ್ಸ್ ಫೀಸ್ಗೆಲ್ಲ ಗೌರ್ಮೆಂಟ್ ಏನು ಕಮ್ಮಿ ಮಾಡಲಿಲ್ಲ, ಯಾವುದೇ ಥರದ ಡಿಸ್ಕೌಂಟ್ ಮಾಡಲಿಲ್ಲ, ಯಾವುದೇ ಥರದ್ದು ನಮಗೆ ಸಪೋರ್ಟ್ ಮಾಡಲಿಲ್ಲ. ಆದರೆ ಹೇಳ್ತಾರಲ್ಲ, ನಾವು ಬಿಸ್ನೆಸ್ಗೆ ಹೇಳ್ತಾರೆ ನಂತರ ಎಲ್ಲ ರಿಸ್ಕ್ ನಮ್ಮದೇ. ಸೊ ನಾವೇ ಜವಾಬ್ದಾರಿ ಎಲ್ಲದಕ್ಕೆ. ಸೊ ಓಕೆ, ಏನಾಗ್ತದೆ ನೋಡೋ ಫ್ಯೂಚರಲ್ಲಿ ಸರಿಯಾಗ್ಬೋದು ಅಂತ ಆಸೆ ಉಂಟು. ಮತ್ತೆ ದೇವರಿಂದ ಫುಡ್ಡಿಗೆ ಏನು, ಫುಡ್ಡಿದು ಡಿಪಾರ್ಟ್ಮೆಂಟಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಇದರಲ್ಲಿ ಮಾತ್ರ, ಲಾಡ್ಜಿಂಗ್ ಅಲ್ಲಿ ಮಾತ್ರ ಪ್ರಾಬ್ಲಮ್. ಆಗ್ಲೇ ಹೇಳ್ತಾ ಇದ್ರಿ ಬ್ರದರ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಅವರ ಬಗ್ಗೆ ಹೇಳೋದಾದ್ರೆ ನಾವು ಇಷ್ಟೆಲ್ಲ ಮೇಲೆ ಬರಬೇಕಾದ್ರೆ ಕಾರಣನೇ ನಾವು ಎಲ್ಲ ಬ್ರದರ್ಸ್ ಜೊತೆಯಾಗಿರುತ್ತೆ. ಜಾಯಿಂಟ್ ಫ್ಯಾಮಿಲಿ, 6 ಬ್ರದರ್ಸ್, ನಾವು ಜಾಯಿಂಟ್ ಫ್ಯಾಮಿಲಿ. ಸೊ ಎಲ್ಲರೂ ನಮ್ಮ ಫುಡ್ ಇಂಡಸ್ಟ್ರಿಯಲ್ಲಿ ಇದ್ದೇವೆ. ಒಬ್ರು ದೊಡ್ಡಣ್ಣ ಬಿಟ್ಟು ಮಕ್ಕಳೆಲ್ಲ ನಮ್ಮ ಫುಡ್ ಕನೆಕ್ಟೆಡ್ ಅಲ್ಲೇ ಇದ್ದೇವೆ ಎಲ್ಲ. ಮತ್ತೆ ಎಲ್ಲರೂ ಅವರವ್ರದ್ದು ಹೋಟೆಲನ್ನು ಚೆನ್ನಾಗಿ ನೋಡಿಕೊಳ್ತಾ ಇದ್ದಾರೆ. ಇದು ಹೋಟ್ಲ್ ಅಂತಲ್ಲ, ಈಗ ನಮ್ದು ಸ್ವಂತ ಬಿಲ್ಡಿಂಗಿಗೆ ಬಂದಿದೆ ಮಾರ್ಕೆಟ್ ರೋಡಲ್ಲಿ. ಮಾಯಾ ಲಂಚ್ ಹೋಮ್ ಅಂತ ಮಾಡಿದೆ, ಮಾಯಾ ಆರ್ಕೇಡ್ ಅಂತ ಮಾಡಿದೆ. ಆ ಸ್ವಂತ ನಮ್ದು ಪ್ರಿಮೈಸಸ್ ಅದು. ಅದರಲ್ಲಿ ನಮ್ದು ಮಾಯಾ ಲಂಚ್ ಹೋಮ್ ಅಂತ ಈಗ ಸ್ಟಾರ್ಟ್ ಮಾಡಿದ್ದೇವೆ. ಒಳ್ಳೆ ರೆಸ್ಪಾನ್ಸ್ ಇದೆ ಜನರದ್ದು. ಸೊ ಅಲ್ಲಿ ಸಹ ಫಿಶ್ ತಾಲಿ ತುಂಬ ರೇಟ್ ಕಮ್ಮಿ ಇದೆ, ಅಲ್ಲಿ ಇಲ್ಲಿಗಿಂತ ಕಮ್ಮಿ ಇದೆ. ಅಲ್ಲಿ ಮೇ ಬಿ 99 ರುಪೀಸಿಗೆ ಇದೇ ತಾಲಿ ಇದೆ. ಅಲ್ಲಿ ನಾವು ಅಂಜಲ್ ಎಲ್ಲ ಕೊಡುದು. ಅಲ್ಲಿ ಮಾರ್ಕೆಟ್ ರೋಡ್ ಹೇಳಿದ್ರೆ ಸ್ವಲ್ಪ ಎಲ್ಲ ಆಟೋ ಡ್ರೈವರ್ಸ್ ಅವರು ಇವರೆಲ್ಲ ಹೇಳಿದ್ರೆ ಅವರಿಗೆ ಅಫೋರ್ಡ್ ಆಗೋ ರೀತಿಯಲ್ಲಿ ಮಾಡಿದ್ದೇವೆ ಅಲ್ಲಿ. ಸೊ ಅಲ್ಲಿ AC ಎಲ್ಲ ಇಲ್ಲ, ಅಲ್ಲಿ ನಾನ್ AC. ಮತ್ತೆ ಜನರಲ್ ಪಬ್ಲಿಕ್ ಜಾಸ್ತಿ ಕಸ್ಟಮರ್ಸ್, ಅದು ನಮ್ಮ ಓನ್ ಪ್ರಿಮೈಸಸ್. ಹಾಗೆ ಅಲ್ಲಿ ಒಂದು ಸೆಕ್ಷನ್ ಅಲ್ಲಿ ಮತ್ತೆ ಎದುರಲ್ಲಿ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಇದೆ. ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ 2001ರಲ್ಲಿ, 2ರಲ್ಲಿ ಸ್ಟಾರ್ಟ್ ಮಾಡಿದ್ವಿ.
96 ನಮ್ದು ಕ್ಯಾಟ್ರಿಂಗ್ ಮಾತ್ರ ಇತ್ತು. ಆದ ನಂತರ ಒಂದು ಸಣ್ಣ ದರ್ಶಿನಿ ಮಾಡಿದ್ದು, ಒಂದು ಶಟರ್ ಇದು ಮಾಯಾ ದರ್ಶಿನಿ. ಓಕೆ. ಅಲ್ಲಿಂದ ನಾವು ಇಲ್ಲಿ ತನಕ ಬಂದಿದ್ದೇವೆ. ದೇವರದಿಂದ ನೆಕ್ಸ್ಟ್ ಪ್ರಾಜೆಕ್ಟ್ ಸಹ ಒಳ್ಳೇದಿರ್ಬೋದು ಅಂತ ಎಣಿಸ್ತೇನೆ. ಓಕೆ ಸರ್, ಆಗ್ಲೇ ಹೇಳ್ತಾ ಇದ್ರಿ ಸಣ್ಣ ಕ್ಯಾಟರಿಂಗ್ ಇಂದ ಸ್ಟಾರ್ಟ್ ಆಗಿದ್ದು ಅಂತ. ಸೊ ಇದೀಗ ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದೆ ಸರ್. ಸೊ ಈ ಬಗ್ಗೆ ಹೇಳೋದಾದ್ರೆ ಏನ್ ಹೇಳಿ? ಸಣ್ಣದು ಇರುವಾಗ ನಾವು ಆರಾಮದಲ್ಲಿ ಇದ್ದೇವೆ ಅಂತ ಕಾಣ್ತದೆ. ಈಗ ದೊಡ್ಡದು ವಹಿವಾಟದ್ದು ದೊಡ್ಡ ಆದ ನಂತರ ನಮ್ಗೆ ನಮ್ಮದು ಮಾತ್ರ ರೆಸ್ಪಾನ್ಸಿಬಿಲಿಟಿ ಅಲ್ಲ, ನಮ್ದು ಸ್ಟಾಫ್ನವ್ರದ್ದು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ಓಕೆ. ನಮ್ಮನ್ನು ನಂಬಿರೋರು ಅವರು ತುಂಬಾ ಜನ ಇರ್ತಾರೆ. ಹೋಟೆಲ್ ಅಂತ ಹೇಳಿದ್ರೆ ಅದರಲ್ಲಿ ಖಾಲಿ ಓನರ್ ಇದು ದಿವಸ ಹೋಗುದಿಲ್ಲ, ಅದರಲ್ಲಿ ಯಾರ್ಯಾರು ದುಡಿತಾರೆ ಅವ್ರದ್ದೆಲ್ಲ ದಿವಸ ಹೋಗ್ತದೆ. ಸೊ ಎಲ್ಲ ಡಿಪೆಂಡೆಂಟ್ಸ್, ಅವರು ಒಳ್ಳೇದಾಗಿ ದುಡಿದ್ರೆ ನಮ್ಮ ಜೀವನ ಒಳ್ಳೇದಾಗ್ತದೆ. ಸೊ ಅವರು ಖುಷಿಯಲ್ಲಿದ್ರೆ ನಾವು ಖುಷಿಯಾಗಿ. ಸೊ ಇದು ಹೋಟೆಲ್ ಇಂಡಸ್ಟ್ರಿಗೆ ಬಂದ ನಂತರ ದೊಡ್ಡದು ಮಾಡೋದು ಪ್ರಶ್ನೆ ಅಲ್ಲ, ಇದರ ನಂತರ ನಾವು ಸ್ವಲ್ಪ ದೊಡ್ಡ ಆಲೋಚನೆ ಮಾಡಬೇಕು. ಹೌದು, ಖಂಡಿತ. ದೊಡ್ಡ ಆಲೋಚನೆ ಮಾಡಿದ್ರೆ ಮಾತ್ರ ನಾವು ಸಸ್ಟೈನ್ ಮಾಡ್ಲಿಕ್ಕೆ ಸಾಧ್ಯ. ಈಗಲೂ ಕೂಡ ಕ್ಯಾಟರಿಂಗ್ ವ್ಯವಸ್ಥೆ ಇದೆಯಾ ಹೇಗೆ ಅಂತ ಸರ್? ಹೌದೌದು, ಕ್ಯಾಟರಿಂಗ್ ಈಗಲೂ ಇದೆ. ಅಂದ್ರೆ ಮನೆ ಹತ್ರನೇ ನಮ್ದು ಇದು ಫುಡ್ ಸೆಕ್ಷನ್ ಇದೆ. ಓಕೆ. ಅಲ್ಲೇ ನಾವು ಸಣ್ಣ ರೀತಿ ಅಥವಾ ಮುಂಚೆ ಟೈಪ್ ಇದೆ, ಈಗಲೂ ಇದೆ, ಅದೇ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ಅಂದ್ರೆ ಯಾವ ರೇಟ್ ಅಲ್ಲಿ ಹೇಗೆ ಅಂತ? ಮಂಗಳೂರಲ್ಲಿ ಕೇಟರಿಂಗಿಗೆ ಜಾಸ್ತಿ ರೇಟ್ ನೀವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಇದು ಬಾಂಬೆ ಟೈಪ್ ಎಲ್ಲ ಇಲ್ಲಿ ರೇಟ್ ಇಲ್ಲ. ಈಗೆಲ್ಲ ಒಂದು 250 ರೂಪಾಯಿ, 300 ರೂಪಾಯಿ ಆ ರೀತಿ ರೇಟ್. ಅಂದ್ರೆ ಯಾವೆಲ್ಲ ವೆರೈಟಿ ಫುಡ್? ವೆಜ್ ಅಲ್ಲಿ 200 ಇಂದ ಸ್ಟಾರ್ಟ್ ಆಗ್ತದೆ. ಓಕೆ ಓಕೆ. ದೊಡ್ಡ ರೇಟ್ ಇಲ್ಲ. ನೀವು 600, 1000 ರೂಪಾಯಿ ಬ್ಯಾಂಗ್ಳೂರ್ ಟೈಪ್ ಎಲ್ಲ ಮಂಗಳೂರಲ್ಲಿ ಸಣ್ಣ ರೀತಿಯಲ್ಲಿ. ಮತ್ತೆ ಇಲ್ಲಿ ಅಂತ ಹೇಳಿದ್ರೆ ಮ್ಯಾಂಗ್ಳೂರ್ ಇಸ್ ಎ ವೆರಿ ಸ್ಮಾಲ್ ಟೌನ್. ವೆರಿ ಯು ನೋ ಎವ್ರಿ ಒನ್ ವೆರಿ ವೆಲ್. ನಿಮಗೆ ಅಷ್ಟು ಎಲ್ಲರದ್ದು ಪರಿಚಯ ಇರ್ತದೆ ಮಂಗಳೂರಲ್ಲಿ. ಸೊ ನಾವೀಗ ಬಿಸ್ನೆಸ್ ಅಲ್ಲಿ ಇರುವಾಗ ನಮ್ಗೆ ಎಲ್ಲರದ್ದು ಆಟೋಮೆಟಿಕ್ ಆಗಿ ಕನೆಕ್ಷನ್ ಆಗ್ತದೆ. ನೀವು ಜಾಸ್ತಿ ರೇಟ್ ಹಾಕ್ಲಿಕ್ಕೆ ಆಗುದಿಲ್ಲ. ಹೌದು. ಅಂದ್ರೆ ಇಲ್ಲಿ ಮಂಗಳೂರು ಅಂತ ಹೇಳಿದ ತಕ್ಷಣ ನೆನಪಾಗೋದಂದ್ರೆ ಫಿಶ್. ಅಂದ್ರೆ ಫಿಶ್ ಗೆ ತುಂಬಾನೇ ಫೇಮಸ್. ಸೊ ಫಿಶ್ ಅಲ್ಲಿ ಕೂಡ ವೆರೈಟಿ ಮಾಡ್ತಾ ಇದ್ರೆ, ಸೊ ಅದರ ಬಗ್ಗೆ ಇಲ್ಲಿ ಮಂಗಳೂರಲ್ಲಿ ನಮ್ಗೆ ಹೇಗೆ ಹೇಳಿದ್ರೆ, ನಾವೀಗ ಫಿಶ್ ತವಾ ಫ್ರೈ ಅಂತ ಹೇಳಿದ್ರೆ ಒಂದು ಮೇನ್ ಐಟಮ್ ನಮ್ಗೆ. ತವಾ ಫಿಶ್ ಅಂತ ಹೇಳಿದ್ರೆ ಎಲ್ಲ ಮದುವೆಗೆ, ಎಲ್ಲ ಪ್ರೋಗ್ರಾಮಿಗೆ ನಮ್ಗೆ ಅಂಜಲ್ ತವಾ ಫ್ರೈ ಒಂದು ಬೇಕೇ ಬೇಕು. ಪಂಗುಡಿ ಪುಳಿ ಮುಂಚಿ ಸಾಗೆ ಹಾಗೆ ಒಂದು 2-3 ನಮ್ದು ಎಂತ ಹೇಳ್ತೇವೆ, ನಮ್ದು ಸಿಗ್ನೇಚರ್ ಐಟಮ್ ಅಂತ ಹೇಳ್ತೇವೆ. ಅದು ನಮ್ಮ ಎಲ್ಲ ಫಂಕ್ಷನ್ಗೆ ನಾವು ಮಾಡಲೇಬೇಕು. ಹಾಗಾಗಿದೆ ಚಿಕನ್ ಸುಕ್ಕ, ಚಿಕನ್ ಕರಿ. ಸೊ ಅದಕ್ಕೆ ರೇಟ್ ಇದು ಡಿಫ್ರೆನ್ಸ್ ಏನು ಅದಕ್ಕೆ ಟಚ್ ಆಗುದಿಲ್ಲ. ಎಷ್ಟೇ ರೇಟ್ ಇರಲಿ, ಮದುವೆ ಫಂಕ್ಷನ್ಗೆ ಅದು 2-3 ಐಟಮ್ ಬೇಕೇ ಬೇಕು. ಹಾಗೆ ಅಂದ್ರೆ ಕೊನೆಯದಾಗಿ ಸರ್, ನಿಮ್ಮ ಒಂದು ಸ್ಟಾಫ್ ಬಗ್ಗೆ ಹೇಳೋದಾದ್ರೆ, ಅಂದ್ರೆ ಒಂದು ಪೆನ್ ಇರುತ್ತೆ, ಒಂದು ಎಕ್ಸಾಂಪಲ್ಗೆ ಒಂದು ಪೆನ್ ಇರುತ್ತೆ, ಪೆನ್ ತುಂಬಾನೇ ಬರೆಯುತ್ತೆ. ಆದ್ರೆ ಟಾಪ್ ಅಂದ್ರೆ ಅಂದ್ರೆ ಟಾಪ್ ಅನ್ನು ನಾವು ಹೈಲೈಟ್ ಮಾಡ್ತೇವೆ. ಸೊ ಆ ಒಂದು ಪೆನ್ ಬರೆಯೋದ್ರಿಂದ ಟಾಪ್ ಹೈಲೈಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್? ನೋಡಿ, ಈಗ ನಾವು ಇಷ್ಟು ಗ್ರೋ ಆಗ್ಬೇಕಾದ್ರೆ ಅದರದ್ದು ಕಾರಣ, ರೀಸನ್ ಅಂತ ಹೇಳಿದ್ರೆ ನಮ್ಮ ಸ್ಟಾಫ್ನವರು. ಯಾಕೆ ಹೇಳಿದ್ರೆ ಅವರು ಒಂದೇ ರೀತಿದು ಒಳ್ಳೆ ಮನಸ್ಸಿಂದ ಒಳ್ಳೆ ಐಟಮ್ ಅನ್ನು ನಿಮಗೆ ಎಲ್ಲರಿಗೆ ಜನರಿಗೆ ಒಂದೇ ರೀತಿ ಟೇಸ್ಟಲ್ಲಿ ಕೊಡುವಾಗ ಜನರಿಗೆ ಖುಷಿ ಆಗ್ತದೆ. ಓನರ್ ಹೇಗಿದ್ದಾರೆ ಅಂತ ಜನರು ನೋಡೋದಿಲ್ಲ, ಫುಡ್ ಹೇಗಿದೆ ಅಂತ ನೋಡ್ತಾರೆ. ಸೊ ನಾವು ಫುಡ್ ಇಂಪಾರ್ಟೆನ್ಸ್ ಕೊಡೋದ್ರಿಂದ ಮಾತ್ರ ನಮಗೆ ಹೋಟೆಲ್ ಲೈನಲ್ಲಿ ಹೆಸರು ಮಾಡ್ಲಿಕ್ಕೆ ಆಗುತ್ತೆ. ಮತ್ತೆ ನೀವು ರೇಟ್ ಕಮ್ಮಿ ಇಟ್ಟಿದ್ದೀರಿ, ಜಾಸ್ತಿ ಇಟ್ಟಿದ್ದೀರಿ, ಅದು ಲೆಕ್ಕಕ್ಕೆ ಬರೋದಿಲ್ಲ. ಫುಡ್ ಟೇಸ್ಟಿ ಆಗಿರ್ಬೇಕು, ಕ್ಲೀನ್ನೆಸ್ ಇರಬೇಕು. ರೆಸ್ಟೋರೆಂಟ್ ಒಳಗೆ ನೀವು ಬರುವಾಗ ನಿಮ್ಗೊಂದು ಕ್ಲೀನ್ನೆಸ್ ಇರಬೇಕು, ಅದು ಇಂಪಾರ್ಟೆಂಟ್. ಸ್ಮೆಲ್ ಬರಬಾರ್ದು, ಒಂದು ಗಲೀಜ್ ಇರಬಾರ್ದು. ಅದೊಂದು ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟರೆ ಎಲ್ಲ ಫೀಲ್ಡ್ ಅಲ್ಲಿ ಸಕ್ಸಸ್ ಆಗ್ತದೆ. ಅದು ವೆರಿ ಇಂಪಾರ್ಟೆಂಟ್. ಸರ್ವ್ ಮಾಡೋದು ಕೂಡ ತುಂಬಾ ಕ್ಲೀನ್ ಆಗಿರ್ಬೇಕು ಅಂತ ನೋಡ್ತಾರೆ. ನೀಟ್ ಇರಬೇಕು. ಎಸ್ ಸರ್, ಮೊದಲಿಂದ ಅಂದ್ರೆ 1996 ಇಂದ ಹಿಡಿದು 2020 ವರೆಗೆ ಬೇರೆ ಬೇರೆ ಸಂಸ್ಥೆಯನ್ನ ಬೆಳೆಸ್ಕೊಂಡು ಬಂದ್ರಿ. ಇನ್ನು ನೆಕ್ಸ್ಟ್ ಏನ್ ಪ್ಲಾನಿಂಗ್ ಇದೆ ಅನ್ನೋದು ಸರ್? ನೆಕ್ಸ್ಟ್ ಹೇಳಿದ್ರೆ ಇದೇ ಇದರಲ್ಲಿ ನಾವು ಮುಂದುವರೆದು ಇದೇ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಮುಂದುವರೆದು ಈಗ ನಮ್ದು ಈ ಎಕ್ಸಾಂಪಲ್ ಈಗ ಮಾ ಇಂಟರ್ನ್ಯಾಷನಲ್ ನಾವು ರೆಂಟಲ್ ಇದರಲ್ಲಿದ್ದೇವೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಮ್ದು ಓನ್ ಪ್ರಿಮೈಸಸ್ ದೇವರದಿಂದ ಇನ್ನೊಂದು 2 years ಅಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ಒಳ್ಳೆ ಪ್ರೆಸೆಂಟೇಷನ್ ಒಂದಿಗೆ ಮಂಗಳೂರಿಗೆ ಕೊಡ್ತೇವೆ. ಇನ್ನೊಂದು ಈಗ ಆಲ್ರೆಡಿ ಒಂದು ಪ್ರಾಜೆಕ್ಟ್ ನಾವು ಮಾಡ್ತಾ ಇದ್ದೇವೆ ಸ್ವಲ್ಪ ಔಟ್ಸ್ಕರ್ಟ್ಸ್ ಅಲ್ಲಿ. ಅದು ಮೇ ಬಿ ಇನ್ನೊಂದು 6 months ಅಲ್ಲಿ ಲಾಂಚ್ ಆಗ್ತದೆ. ಸೊ ಅದು ಸ್ವಲ್ಪ ಮಂಗಳೂರು ಸೌತ್ ಕೇಂದ್ರದಿಂದ ಹೊರಗೆ ಇದೆ. ಸೊ ಟೂರಿಸ್ಟ್ ಪಾಯಿಂಟ್ ಅಲ್ಲಿ ಇದೆ ಅದು ಬಂಡೀಪುರ ಫಾರೆಸ್ಟ್ ಹತ್ರ ಇದೆ. ಸೊ ಮೈಸೂರಿಂದ ಬಂಡೀಪುರ ಹೋಗೋ ರೋಡ್ ಅಲ್ಲಿ ಇದೆ. ಸೊ ಅದು ರಿಸಾರ್ಟ್ ಅದು. ಸೊ ನಾವು ಫಸ್ಟ್ ಟೈಮ್ ಆ ಒಂದು ಫೀಲ್ಡಿಗೆ ಹೋಗ್ತಾ ಇದ್ದೇವೆ. ಹಾಗೆ ಈಗ ಮಂಗಳೂರಲ್ಲಿ ನಾವು ಈಗ ಇದು ರೆಸ್ಟೋರೆಂಟ್ ಇದೆ ನಮ್ದು ಇಲ್ಲಿ ಕಂಕನಾಡಿ ಮೇನ್ ರೋಡ್ ಅಲ್ಲಿ ಇದೆ. ಇಲ್ಲೇ ನಾವು ಇನ್ನೊಂದು ಹೇಳಿದ್ರೆ ಇದಕ್ಕೆ ರಿಪ್ಲೇಸ್ ಇದೀಗ ಓನ್ ಅಲ್ಲ ನಮ್ದು, ಇದು ಈಗ ರೆಂಟಲ್. ನಮ್ದು ಓನ್ ಪ್ರಿಮೈಸಸ್ಗೆ ನಾವು ಬೇಗ ಶಿಫ್ಟ್ ಆಗ್ತೇವೆ. ಒಂದು ಮೇ ಬಿ ಬೈ ಅನದರ್ 2 years ನಾವು ಶಿಫ್ಟ್ ಆಗ್ತೇವೆ. ಇನ್ನೂ ಒಳ್ಳೆ ರೀತಿಯಲ್ಲಿ ಜನರಿಗೆ ನಾವು ಸೇವೆ ಮಾಡಲಿಕ್ಕೆ ರೆಡಿ ಆಗ್ತೇವೆ. ಇನ್ನಷ್ಟು ಸಕ್ಸಸ್ ಅನ್ನ ಕಾಣಿ ಅಂತ ನಾವು ಕೂಡ ಶುಭ ಹಾರೈಸ್ತೇವೆ. ಥ್ಯಾಂಕ್ ಯು. ಥ್ಯಾಂಕ್ ಯು.
ಹೇಳ್ತಾ ಇದ್ರು ಈ ಒಂದು ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲಿ ಫಿಶ್ ಥಾಲಿ ಅನ್ನೋಂಥದ್ದು ತುಂಬಾ ಫೇಮಸ್ ಅಂತ, ತುಂಬಾ ಟೇಸ್ಟಿ ಆಗಿದೆ ಅಂತ ಕೂಡ ಹೇಳ್ತಾ ಇದ್ರು. ಸೊ ನಾನು ಕೂಡ ಈಗ ಟೇಸ್ಟ್ ಮಾಡ್ತಾ ಇದ್ದೀನಿ. ಸೊ ನನಗಂತೂ ತುಂಬಾ ಸಿಕ್ಕಾಪಟ್ಟೆ ಹಸಿವಾಗ್ತಾ ಇದೆ. ಸೊ ಟೇಸ್ಟ್ ಮಾಡ್ತೀನಿ. ಮೊದಲನೇದಾಗಿ ಅಂಜಲ್ ಇದೆ, ಅಂಜಲ್ ಫ್ರೈ ಇದೆ. ಅಂಜಲ್ ತವಾ ಫ್ರೈ ತುಂಬಾ ಚೆನ್ನಾಗಿದೆ, ತುಂಬಾ ಟೇಸ್ಟಿ ಆಗಿದೆ ಕೂಡ. ಜೊತೆಗೆ ಬಂಗುಡೆ ಮೀನಿದೆ, ತುಂಬಾ ಟೇಸ್ಟಿ ಆಗಿದೆ ಇದು ಕೂಡ. ಇನ್ನು ನಮ್ಮ ಆಡು ಭಾಷೆಯಲ್ಲಿ ಹೇಳ್ತೇವಲ್ಲ ಎಟ್ಟಿ ಪ್ರಾನ್ಸ್, ಸೊ ಇದು ಕೂಡ ಟೇಸ್ಟ್ ಮಾಡ್ತಾ ಇದ್ದೇನೆ. ಫಿಶ್ ಫ್ರೈ ಮಾಡ್ತೇವೆ, ಸೊ ಅದಕ್ಕಿಂತ ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲಿಯ ಫುಡ್ ಬಗ್ಗೆ ಎರಡು ಮಾತಿಲ್ಲ. ಸೊ ತುಂಬಾ ಟೇಸ್ಟಿ ಆಗಿದೆ ಅಂತ ಹೇಳ್ಬೋದು. ಜೊತೆಗೆ ಚಿಕನ್ ನೈನಿತಾಲಿ ಕಬಾಬ್ ಇದೆ, ಸೊ ಇದನ್ನು ಕೂಡ ಟೇಸ್ಟ್ ಮಾಡ್ತಾ ಇದ್ದೀನಿ. ಸಖತ್ತಾಗಿದೆ, ತುಂಬಾ ಚೆನ್ನಾಗಿದೆ ಇದು ಕೂಡ. ತುಂಬಾ ಚೆನ್ನಾಗಿದೆ, ಸಖತ್ತಾಗಿದೆ ಇದು ಕೂಡ. ನೋಡಿದ್ರಲ್ವಾ, ನಾನಂತೂ ಎಲ್ಲ ಫುಡ್ಡನ್ನು ಕೂಡ ಟೇಸ್ಟ್ ಮಾಡಿಬಿಟ್ಟೆ. ಅದರಲ್ಲೂ ಕೂಡ ಫಿಶ್ ಥಾಲಿ ತುಂಬಾ ಚೆನ್ನಾಗಿದೆ, ಸಖತ್ತಾಗಿದೆ. ಸೊ ನೀವು ಕೂಡ ಇಲ್ಲಿಗೆ ಭೇಟಿ ನೀಡೋದಾದರೆ ಮಂಗಳೂರಿನ ಬೆಂದೂರುವೆಲ್ನಲ್ಲಿರುವಂತಹ ಮಾಯಾ ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲಿ ಈ ಒಂದು ಫುಡ್ಡನ್ನು ನೋಡ್ಬೋದು, ಸೊ ಸವಿಬೋದು ಕೂಡ. ಸೊ ನೀವು ಕೂಡ ಭೇಟಿ ನೀಡಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್. ಇದು ಮುನ್ನುಡಿ, ಮುನ್ನಡೆಗಾಗಿ.